ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತದ್ದು ನೇತ್ರಾವತಿಯ ನೋವು ಅನ್ನುವಂಥ ವಿಚಾರ. ಬಹುಶಃ ಈ ಕಾರ್ಯಕ್ರಮವನ್ನು ನಾವು ಸರಣಿಯಾಗಿ ಮಾಡ್ತಾ ಬರ್ತಾ ಇದ್ವಿ. ಬಹುಶಃ ಒಂದು ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಬೇಕಾಯಿತು. ಯಾಕಂತ ಹೇಳಿದ್ರೆ ಜನರಲ್ಲಿ ಆ ಹೋರಾಟದ ಕಿಚ್ಚು ಕಡಿಮೆ ಆಯ್ತಾ ಅನ್ನುವಂಥ ಒಂದು ಸಂಶಯ ನಮ್ಮ ನೆಲಗಳನ್ನ ಕಾಡ್ತಾ ಇತ್ತು. ಸೊ ನಿನ್ನೆಯ ದಿನ ಮಧ್ಯಂತರ ತಡೆಯಾಜ್ಞೆ ಎತ್ತಿನ ಹೊಳೆಯ ಕಾಮಗಾರಿ ಏನು ನಡೀತಾ ಇತ್ತು ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಿದ್ದಂಥದ್ದು. ಡಿಸೆಂಬರ್ ವರೆಗೆ ಆ ಕಾಮಗಾರಿ ನಡೆಸೋದಕ್ಕೆ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಹಸಿರು ಪೀಠ ಆದೇಶವನ್ನ ಕೊಟ್ಟಿರುವಂಥದ್ದು. ಇದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ವಿಧಾನ ಮಂಡಲದ ಅಧಿವೇಶನ ಆಗ್ತಾ ಇದೆ. ವಿಧಾನದ ಮಂಡಲದ ಅಧಿವೇಶನದಲ್ಲಿ ನಿನ್ನೆ ವಿಧಾನ ಪರಿಷತ್ನಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ. ಆ ಚರ್ಚೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ನಮ್ಮನ್ನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯೇ ಅಥವಾ ಉಡುಪಿ ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ. ಏನು ಅಂತ ಹೇಳಿದ್ರೆ, ನಿನ್ನೆ ವಿಷಯವನ್ನ ಪ್ರಸ್ತಾಪ ಮಾಡಿದಂಥವರು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ್ ಅವರು ಮಾತನಾಡಿದ್ರು. ಅವರು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿದ್ರು, ಉಡುಪಿಯವರು. ಸೊ ಆ ಸಂದರ್ಭದಲ್ಲಿ ರಮನಾಥ್ ರೈ ಅವರು ಮಾತನಾಡಿದ್ರು, ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯೋದಕ್ಕಾಗ್ತಾ ಇಲ್ಲ, ಅಂದ್ರೆ ಹೊಡೆಯೋದಕ್ಕೆ ಬರ್ತಾರೆ ಜನ ಅನ್ನುವಂತ ಮಾತನ್ನು ಹೇಳಿದ್ರು. ಅಂದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ನಾವು ಮಂತ್ರಿಗಳಾಗಿ ಅಥವಾ ಬಂಟ್ವಾಳದ ಶಾಸಕರಾಗಿ ನಾವು ರಮನಾಥ್ ರೈ ಅವರ ಬಗ್ಗೆ ನಿರೀಕ್ಷೆ ಇಟ್ಟಂತದ್ದು ವಿಧಾನಸಭೆಯೊಳಗೆ ವಿಧಾನ ಪರಿಷತ್ನೊಳಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿ, ಸರ್ಕಾರದ ಬಗ್ಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಿ ಅನ್ನೋ ಬಗ್ಗೆ. ಬಟ್ ನಮ್ಮ ಸಚಿವರು ಮಾಡಿದ್ದು ಮಾತ್ರ ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ವೈಯಕ್ತಿಕ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತು ಜನರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಎತ್ತಿನ ಹೊಳೆಯ ವಿಚಾರದಲ್ಲಿ ರಾಜಕಾರಣ ಪ್ರವೇಶ ಮಾಡಿದೆ ಅನ್ನುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಯಿಂದಲೂ ಆರೋಪ ಪ್ರತ್ಯಾರೋಪಗಳಾಗಿದೆ. ಸೊ ಈ ಬಗ್ಗೆ ಮಾತಾಡಬೇಕು. ಇಬ್ಬರು ಅತಿಥಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಬಿಜೆಪಿಯ ಕಡೆಯಿಂದ ಉಮನಾಥ್ ಕೋಟ್ಯಾನವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಮಹಾಬಲ ಮಾರ್ಲಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಕೇಳಬೇಕು. ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇದ್ದಂತ ನಿರೀಕ್ಷೆ, ಅವರು ವಿಧಾನಮಂಡಲ ಅಧಿವೇಶನದಲ್ಲಿ ಮಾತನಾಡದಿದ್ರೂ ಕೂಡ ಇನ್ನೊಬ್ರು ಮಾತನಾಡುವಾಗ ಧ್ವನಿಗೂಡಿಸ್ತಾರೆ ನಮ್ಮ ಸಮಸ್ಯೆಗೆ ಅನ್ನುವಂಥದ್ದು. ಆದ್ರೆ ಅವ್ರು ಹೇಳಿದ್ದು ಮಾತ್ರ ಬೇರೆ. ನನಗೆ ಹೊಡಿಲಿಕ್ಕೆ ಬರ್ತಾರೆ ಜನ. ಇಲ್ಲ, ನೀವು ಆ ರೀತಿ ನೀವು ಅದನ್ನು ಯಾವ ರೀತಿಯಲ್ಲಿ ಅದನ್ನು ತಿಳ್ಕೊಳ್ತೀರಿ ಅಂತ ಇರೋದು. ಒಬ್ಬನ ಮಾತನ್ನು ಯಾವ ರೀತಿಯಲ್ಲಿ ಅದು ಬೇಡ ಅಂತ ಹೇಳಿ ನೀವು ಎತ್ತಿನ ಹೊಳೆಗೆ ಯೋಜನೆ ಬೇಡ ಅಂತ ಹೇಳುವ ಪ್ರಶ್ನೆ ಅಲ್ಲ. ಅಲ್ಲಿ ಎಲ್ಲಿಂದ ಪ್ರಾರಂಭ ಆಯಿತು? ಐವನ್ ಡಿಸೋಜರ್ ಅವರು ಎದ್ದು ನಿಂತು ಪ್ರಸ್ತಾವನೆ ಮಾಡಿದ್ರು. ಪ್ರಸ್ತಾವನೆ ಮಾಡಿದಾಗ ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡಿದಾಗ ರಮನಾಥ್ ರೈ ಸಚಿವರಾಗಿ ವಿಧಾನ ಪರಿಷತ್ನಲ್ಲಿ ಆ ಸಂದರ್ಭದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಏನು ಹೇಳಿದರು? ಅಲ್ಲಿ ಆ ಯೋಜನೆಯನ್ನು ಕಾರ್ಯರೂಪಕ್ಕೂ ತಂದದ್ದು ನೀವೇ. ಆ ಕಾರ್ಯರೂಪ ತಂದದ್ದ ಮೇಲೆ ನಿಮ್ಮ ಅವರ ಮಾತು ಯಾವಾಗ ಬಂತು ನೋಡಿ. ಒಬ್ಬ ಮನುಷ್ಯ ಹೇಗೆ ಹೇಳಿದ್ದಕ್ಕೆ ಹೇಗೆ ಪ್ರತ್ಯುತ್ತರ ಕೊಟ್ರು ಅಂತ. ನಮ್ಮ ಉಸ್ತುವಾರಿ ಸಚಿವರು ಒಂದು ಕಡೆಯಲ್ಲಿ ಪ್ರಾರಂಭ ಮಾಡಲಿಕ್ಕೂ ನೀವು ಬದ್ಧರಾಗಿದ್ದೀರಿ, ಇನ್ನೊಂದು ಕಡೆಯಲ್ಲಿ ಅದನ್ನು ವಿರೋಧ ಮಾಡುವಂಥ ಇದನ್ನು ಮಾಡಿದಿರಿ. ಯಾರು MP ಅವರು. ಇದರಿಂದ ಜನರು ಗೊಂದಲದಲ್ಲಿದ್ದಾರೆ. ನನಗೆ ಹೊಡೆಯುವ ಅಂತ ಹೇಳಿದ್ರೆ ಹೊಡಿಲಿಕ್ಕೆ ಬರುವಂತದ್ದು ಸಚಿವರು ಅಲ್ಲಲ್ಲ, ಇದನ್ನು ರಾಜಕೀಯ ಮಾಡಿ ನೀವು ನನಗೆ ಹೊಡೆಯುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಜನರು ಅಂತ ಅಲ್ಲ. ಅವರು ಹೇಳಿದ ಆ ಸಂದರ್ಭದಲ್ಲಿ ಅವರು ತಪ್ಪಾಗುದಿಲ್ಲ. ರಾಜಕೀಯ ನೀವು ಮಾಡ್ತಿದ್ದೀರಿ. ಯಾವುದು ಅದಕ್ಕೆ ರಮನಾಥ್ ರೈ ಅವರು ಹೇಳಿದ ಮಾತು ಸ್ಪಷ್ಟವಾಗಿ ನಮೂದಾಗ್ತದೆ. ನಮ್ಮ ಜಿಲ್ಲೆಯ ಎಲ್ಲ ಜನರು ಒಗ್ಗೂಡಿ ಎಲ್ಲರೂ ನೇರವಾಗಿ ನಮ್ಮನ್ನು ಮಾತಾಡ್ತಾ ಇದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ, ನನಗೆ ಹೊಡೆಗೆ ಬಂದಾಗೆ ಮಾತಾಡ್ತಾರೆ ಅಂತ ಹೇಳುವಂತದ್ದು ಮಾತು. ರಮನಾಥ್ ರೈ ಅವರ ಸ್ಟ್ಯಾಂಡ್ ಏನು ಹೇಳಿದ್ದಾರೆ? ಅಲ್ಲಲ್ಲ, ಹೊಡಿಲಿಕ್ಕೆ ಬಂದದ್ದು ಮಾತ್ರ ಹೇಳಿದಲ್ಲ. ನೋಡಿ, ನೀವು ಕೇವಲ ಒಂದು ಶಬ್ದವನ್ನು ಮಾತ್ರ ಮಾತಾಡುದು. ಒಂದೇ ಶಬ್ದವನ್ನು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮೇಲೆ ಒಂದೇ ಶಬ್ದ ಮಾತಾಡುದಲ್ಲ. ಈ ಹಿಂದೆ ರಮನಾಥ್ ರೈ ಅವರು ಈ ಹಿಂದೆ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ವಿರೋಧ ಪಕ್ಷದ ಸದಸ್ಯರಿರ್ಬೋದು, ಸರ್ಕಾರದ ನಿರ್ಧಾರಕ್ಕೆ ಸರ್ಕಾರ ಇಲ್ಲ ಅದು ಹೇಳ್ಬಾರ್ದು. ನೀವು ಅದನ್ನ ಹೇಳಿದಲ್ಲ, ಅವರು ಹೇಳಿದ್ರು ವಿಧಾನಸಭೆ ಇಲ್ಲ ನೀವು ಹೇಳಿದ್ರೆ ನೋಡಿ. ಮಾಧ್ಯಮ ಲೋಕ ಹೇಳ್ತದೆ, ಮಾಧ್ಯಮ ಲೋಕದಲ್ಲಿ ಅವರು ಕೊಟ್ಟಿದ್ದಾರೆ, ವಿಧಾನಸಭೆಯಲ್ಲಿ ನೀವು ಪ್ರಸ್ತಾವನೆಯನ್ನು ತೆಗೆಯಿರಿ,
ಮುಖ್ಯಮಂತ್ರಿ ಹತ್ರ ಆ ವಿಷಯವನ್ನು ಪ್ರಸ್ತಾವನೆ ಅವರ ವೈಯಕ್ತಿಕ stand ಹೇಳಿಲ್ಲ. ವೈಯಕ್ತಿಕವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬ ಸರ್ಕಾರದ ಸರ್, ಇದನ್ನೇ ಗೌರವಾನ್ವಿತ ಚರ್ಚೆ ಮಂತ್ರಿಯಾಗಿ ಚರ್ಚೆ ನೇರವಾಗಿ ಹೇಳ್ಬೋದು. ಸರ್ಕಾರ ನನ್ನ ಜಿಲ್ಲೆಗೆ ನೋಡಿ ಸಮಸ್ಯೆ ಆಗತ್ತೆ. ನೋಡಿ ಈಗ ನಾನೊಂದು ಹೇಳ್ತೇನೆ, ಸದಾನಂದ ಗೌಡರ ಕಾಲದಲ್ಲಿ ಅದು ಆಗಿದ್ರು ಈಗಿನ ಬಂದ ಸಿಎಂಗೆ ಅದನ್ನು ಯೋಜನೆಯನ್ನು ನಾವು ಕೈ ಬಿಡ್ತೇವೆ ಅಂತ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಅದೊಂದು ಯೋಜನೆ, ಸರ್ಕಾರ ಕೈಗೊಂಡಂತ ಯೋಜನೆ. ಅದು ಮುಖ್ಯಮಂತ್ರಿ ಹಿಂದಿನವರಾಗಿರ್ಬೋದು, ಅದಕ್ಕಿಂತ ಹಿಂದಿನವರಾಗಿರ್ಬೋದು, ಆ ಪ್ರಶ್ನೆ ಇಲ್ಲ. ಏಕಾಏಕಿಯಾಗಿ ರಮನಾಥ್ ರೈ ಅವರು ಸಹ ಸರ್ಕಾರದ ಒಂದು ಅಂಗ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಹಾಗೆ ಸಿಕ್ಕಿದ ಕಡೆಯಲ್ಲಿ ಕೂತು ಈ ಬೇಕಾಬಿಟ್ಟಿ ಹೇಳಿಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗುವಾಗ ಮಾತಾಡಬೇಕು, ಅಲ್ಲಲ್ಲ ಸಚಿವರಲ್ಲ ಬಂಟ್ವಾಳದ ಶಾಸಕರಾಗಿ ಮಾತಾಡಬೇಕು. ಅಲ್ಲಲ್ಲ, ಬಂಟ್ವಾಳದ ಶಾಸಕರಾಗಿ ಏನ್ ಹೇಳಿದ್ರು? ನೀವು ರಾಜಕೀಯ ಮಾಡುವುದರಿಂದ ಜನ ನೇರವಾಗಿ ನನ್ನ ಹೋರಾಟ ಮಾಡಬಾರದು, ಹೋರಾಟ ಮಾಡಬಾರ್ದು ಅಂತ ಹೇಳಿದ್ದಾರೆ ಅವರು. ಹೋರಾಟಗಳು ಆಗಬಾರದು. ನೋಡಿ ಅವರು ಹೇಳಿದ ಎಂತದ್ದು, ನೀವು ದ್ವಿಗುಣ ನೀತಿಯನ್ನು ಅನುಸರಿಸಿ ನೀವು ಒಂದು ಕಡೆಯಲ್ಲಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದವರು ಸದಾನಂದ ಗೌಡರು ಮುಖ್ಯಮಂತ್ರಿ ಇರುವಾಗ, ಇನ್ನೊಂದು ಕಡೆಯಲ್ಲಿ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ರವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೀವು ಒಂದು ಯೋಜನೆಯನ್ನು ತರಲಿಕ್ಕೂ ನೀವೇ ಬದ್ಧರಾಗಿದ್ದೀರಿ, ಇನ್ನೊಂದು ಕಡೆಯಲ್ಲಿ ವಿರೋಧಿಸುವವರು ನೀವೇ ಆಗಿದ್ದೀರಿ. ಆದ್ರಿಂದ ನಿಮ್ಮ ಇಬ್ಬಗೆಯ ನೀತಿಯಿಂದಾಗಿ ಇಲ್ಲಿ ಜನ ಎದ್ದೇಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದವರು. ಈಗ ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ಅದರ ಸ್ವಲ್ಪ ಮುಂದೆ ಹೋಗುವಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಮನಾಥ್ ರೈ ಅವರು ಸದಾನಂದ ಗೌಡರು ಭೂಮಿ ಪೂಜೆ ಮಾಡಿದ್ದಾರೆ, ನಿಮ್ಮ ಪಕ್ಷದವರೇ ಭೂಮಿ ಪೂಜೆ ಮಾಡಿದ್ದಾರೆ ಶ್ರೀನಿವಾಸ್ ಪೂಜಾರಿ ಅಂತ ಹೇಳಿದ್ರು. ಬಹುಶಃ ಮೊನ್ನೆ ಮಾಬಲ್ ಮಾರ್ಲರೆ ಜನ ಎಷ್ಟು ಜನ ನೋಡ್ತಾರೆ, ಡಿ.ವಿ. ಸದಾನಂದ ಗೌಡರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರುವಾಗ ಅಥವಾ ಯಾವುದೇ ಒಂದು ಸರ್ಕಾರ ಇರುವಾಗ ಕೆಲವು ಬೇರೆ ಬೇರೆ ಕಂಪನಿಗಳಿರ್ಬೋದು, ಕೆಲವು ಯೋಜನೆಗಳಿರ್ಬೋದು, ಜನರಿಂದ ಬೇರೆ ಬೇರೆ ಅವಹಾಲುಗಳು ಬರ್ತವೆ. ಅವಹಾಲುಗಳು ಬಂದದ್ದರಿಂದ ಇಂಥ ಒಂದು ಕೆಲಸ ಆಗಬೇಕು ಅಥವಾ ಇಂಥ ಒಂದು ಯೋಜನೆ ಆಗಬೇಕು ಅಂತ ಹೇಳುವಾಗ ಅದನ್ನು ಒಂದು ಏನು ಸರ್ವೆ ಮಾಡುವಂಥದ್ದು, ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೇಳುವಂಥದ್ದು ಒಂದು ಅಧಿಕಾರಿಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರಿಗೆ ಕೊಡುವಂಥದ್ದು ಒಂದು ಕೆಲಸವನ್ನು ಮಾನ್ಯ ಡಿ.ವಿ. ಸದಾನಂದ ಗೌಡರು ಎತ್ತಿನ ಹೊಳೆ ಯೋಜನೆ ಬರುವಾಗ ಇಂಥ ಒಂದು ಯೋಜನೆಯ ಬಗ್ಗೆ ನೀವೊಂದು ಒಂದು ಏನು ಅದಕ್ಕೆ ಬೇಕಾದಂಥ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅದರ ಒಳಿತು ಕೆಡುಕುಗಳನ್ನು ಸಂಗ್ರಹಿಸಲಿಕ್ಕೆ ಒಂದು ಅನುದಾನವನ್ನು ಇಟ್ಟಿದ್ದಾರೆ. ಬಿಟ್ಟರೆ ಆ ಯೋಜನೆಯನ್ನು ಸದಾನಂದ ಗೌಡರು ಜಾರಿಗೆ ತರಲಿಲ್ಲ. ಇದು ಸ್ಪಷ್ಟ. ಇಂಥ ಒಂದು ಯೋಜನೆ ಬೇಕಾ ಬೇಡವಾ, ಅದಕ್ಕೆ ಒಂದು ಹಣವನ್ನು ಹಾಕಿದವರು ಅವರು, ಅಡಿಗಲ್ ಹಾಕಿದಂತವರು ಅವರು. ಅಂದ್ರೆ ಇಂಥ ಯೋಜನೆ ಮಾಡಬಹುದು ಅನ್ನುವಂತ ಮಾಡಬಹುದು ಅಂತ ಹೇಳಿದವರಲ್ಲ, ಯೋಚನೆ ಮಾಡಿದವರು ಅವರು. ನಿಜವಾಗಿ ಒಂದು ಮಾಡಬಹುದಲ್ಲ, ಮಾಡಬಹುದು ಅನ್ನುವಂತ ನೇರವಾಗಿ ಈ ಒಂದು ಪ್ರಶ್ನೆಗೆ ನಾನು ಹೇಳ್ತೀನಿ ಉತ್ತರ. ನೀವು ಮಾಧ್ಯಮದಲ್ಲಿರುವಂತವರು, ನೀವು RTI ಹಾಕಿ ಯಾವುದೇ ದಾಖಲಾತಿಗಳನ್ನು ತೆಗೆದ್ರೆ ಯಡಿಯೂರಪ್ಪರವರ ಕಾಲದಿಂದ ಚರ್ಚೆ ಆಗ್ತಾ ಇತ್ತು. DPR ರಿಪೋರ್ಟ್ ಮಾಡಿದ್ದು ಅವರ ವರದಿ ಮಾಡಿದ್ದು ಆ ರೀತಿಯಲ್ಲೇ. ಇವಾಗ DPR ರೆಡಿಯಾಗಿ DPR ಗೆ ಅನುಮೋದನೆ ಕೊಟ್ಟದ್ದು DPR ಗೆ ಅನುಮೋದನೆ ಅಂತ ಹೇಳಿದ್ರೆ ಆ ಯೋಜನೆ ಪರ್ಫೆಕ್ಟ್ ಆಗಿದೆ. ಆ ಯೋಜನೆಗೆ ಟೆಂಡರ್ ಪ್ರಕ್ರಿಯೆಗೆ ಮೂಲಭೂತವಾಗಿ ಅಪ್ರೂವಲ್ ಕೊಟ್ಟದ್ದು ವಿಧಾನಮಂಡಲದಲ್ಲಿ ಸದಾನಂದ ಗೌಡರು ಇರುವಾಗ. DPR ಅಂತ ಹೇಳಿದ್ರೆ ಏನು? DPR ಅಂತ ಹೇಳಿದ್ರೆ ಒಂದು ಯೋಜನೆಯ ನೀಲಿ ನಕಾಶೆಯನ್ನು ತಯಾರು ಮಾಡಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ರೆ ಮಾತ್ರ ಅಪ್ರೂವಲ್ ಕೊಡೋದು. ಅಪ್ರೂವಲ್ ಕೊಟ್ಟ ನಂತರ ಯಾರಿಗೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ಮುಖ್ಯಮಂತ್ರಿ ಮಂತ್ರಿ ಮಂಡಲದಲ್ಲಿ ಒಂದು DPR ರೆಡಿ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟ ನಂತರ ಅದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಪ್ರಶ್ನೆ ಇಲ್ಲಿ ಇರುವಂತದ್ದು, ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಎತ್ತಿನ ಹೊಳೆಯಲ್ಲಿ. ಎತ್ತಿನ ಹೊಳೆ ಯೋಜನೆ ಏನು ಮಾಡಿದ್ರಿ? ಎತ್ತಿನ ಹೊಳೆ ಯೋಜನೆ ವಿರೋಧಿಸಿ ನೀವು ಏನು ಮಾಡಿದ್ರಿ? ರಕ್ಷತ್ ಒಂದು ನಿಮಿಷ. ಎತ್ತಿನ ಹೊಳೆ ಯೋಜನೆ ಆಗುವುದಿಲ್ಲಿ, ಅಣೆಕಟ್ಟುಗಳಾಗುವುದಿಲ್ಲಿ, ಸಕಲೇಶ್ಪುರದ ಹತ್ತಿರ ಎತ್ತಿನ ಹಳ್ಳ. ನಾನು ಅಲ್ಲಿಗೆ ಹೋಗಿದ್ದೇನೆ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಂಡಿದ್ದೇನೆ. ಎತ್ತಿನ ಹಳ್ಳ, ಎತ್ತುಗಳನ್ನ ತೊಳಿಲಿಕ್ಕೆ ಒಂದು ಹಳ್ಳ ಇತ್ತು. ಹಳ್ಳ ಅಂದ್ರೆ ತುಳುವಿನಲ್ಲಿ ಪಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಹಳ್ಳ, ಅದು ಹೊಳೆ ಅಲ್ಲ. ನೇತ್ರಾವತಿ ತಿರುವು ಯೋಜನೆ ಅಂತಲೇ ಹೆಸರಿತ್ತು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಈ ಕರಾವಳಿ ಭಾಗದ ಜನರ ವಿರೋಧ ಬಂದದ್ದರಿಂದ ಅದರ ಹೆಸರನ್ನು ಅಲ್ಲಿಗೆ ಚೇಂಜ್ ಮಾಡಿದ್ರು, ಎತ್ತಿನ ಹೊಳೆ ಅಂತ ಮಾಡಿದ್ರು. ಎತ್ತಿನ ಹೊಳೆ ಯೋಜನೆ ಅಂತ ಮಾಡಿದ್ರು. ಎತ್ತಿನ ಹೊಳೆಯಲ್ಲಿ ಭೂಮಿ ಪೂಜೆ ಆಗ್ಬೇಕಾ? ಚಿಕ್ಕಬಳ್ಳಾಪುರದಲ್ಲಿ ಇದಕ್ಕೆ ಭೂಮಿ ಪೂಜೆಯಲ್ಲಿ ಆಗ್ಬೇಕು. ಈಗ ಸರಿ, ಯೋಜನೆ ನಡೀತಾ ಕೆಲಸ ಆರಂಭ ಆಗಿತ್ತು. ಬಿಜೆಪಿ ಏನು ಮಾಡ್ತು ಅಂತ ಪ್ರಶ್ನೆ. ಈಗ ಅವರ ಮೇಲೆ ಹೇಳ್ತೀರಿ ನೀವು, ಅವರು ಮಾಡಿದ್ರು ಓಕೆ, ನೀವೇನು ಮಾಡಿದ್ರಿ? ಈಗ ಇವರು ಹೇಳ್ತೇನೆ, ಈಗ ಇವರು ಹೇಳ್ತಾರೆ ಸದಾನಂದ ಗೌಡರು ಅದನ್ನು ಮಾಡಿದ್ದಾರೆ, ನಮಗೆ ನಮ್ಮ ಮುಖ್ಯಮಂತ್ರಿ ಸರ್ಕಾರಕ್ಕೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಯಾವುದೇ ಒಂದು ನೋಡಿ, ಗೋವು ಹತ್ಯೆ ನಿಷೇಧ ಮಾಡಬೇಕು ಅಂತ ನಮ್ಮ ಸರ್ಕಾರ, ನಾನು ಉದಾಹರಣೆ ಹೇಳುದು, ಅದನ್ನು ನಿಲ್ಲಿಸಲಿಕ್ಕೆ ಆಗ್ತದೆ.
ಒಂದು ಒಳ್ಳೆಯ ಯೋಜನೆಗಳು ನಮ್ಮ ಸರ್ಕಾರ ಕೊಟ್ಟರೆ ಅದನ್ನು ನಿಲ್ಲಿಸಲಿಕ್ಕೆ ಆಗ್ತದೆ. ಇದನ್ನು ಇವರಿಗೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿತಾರೆ. ಸರ್, ನಾನು ಪ್ರಶ್ನೆ ಇರುವಂತದ್ದು ಅದೇ. ನೀವು ಬಿಜೆಪಿ ಹೇಳ್ತು ನಾವು ಪಾದಯಾತ್ರೆ ಮಾಡ್ತೇವೆ, ಮಾಡಿದೆವು. ಮಾಡಿದ್ರಿ. ನಮ್ಮ ಸಂಸದರ ಕೇಂದ್ರ ಸರ್ಕಾರ ಉಮಾಭಾರತಿಯವರಿಗೆ ಪತ್ರ ಬರೆದೆವು. ವಾಟ್ ರಿಸಲ್ಟ್ ಏನು? ರಿಸಲ್ಟ್ ನಾವು ಏನು ಬಂದಿಲ್ಲ. ರಿಸಲ್ಟ್ ಕೇಂದ್ರದ ಪರಿಸರ ಪರಿಸರ ಖಾತೆಯಿಂದ ಇದಕ್ಕೆ ಒಪ್ಪಿಗೆ ಸಿಕ್ಕಲಿಲ್ಲ, ಕೊಡುವುದಿಲ್ಲ, ಕೊಡ್ಲಿಕ್ಕೆ ಬಿಡುವುದಿಲ್ಲ. ಕೆಲಸ ಆಗ್ತಾ ಇದೆ ಸರ್, ಇನ್ನೇನು ಒಪ್ಪಿಗೆ ಕೊಡುವಂತ ಕೆಲಸ ಇಲ್ಲ. ಇವತ್ತು ಹಸಿರು ಪೀಠದಲ್ಲಿ ಅದಕ್ಕೆ ಸ್ಟೇ ಸಿಕ್ಕಿದೆ. ಹಸಿರು ಪೀಠಕ್ಕೆ ಸ್ಟೇ ಕೊಡಿಸಿದ್ದು ಕಾಂಗ್ರೆಸ್ಸಿಗರು, ಪೂರಕವಾಗಿ ಶೆಟ್ಟರು ಮತ್ತು ಪುರುಷೋತ್ತಮ್ ಚಿತ್ರಾಪುರ. ಹೌದು, ಅದು ಹೇಳಿ. ಇವತ್ತು ವಿಜಯಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಪುರುಷೋತ್ತಮ್ ಚಿತ್ರ ನಮ್ಮ ಡೆಪ್ಟಿ ಮೇಯರ್ ಹೋದದ್ರಿಂದ ನಿನ್ನೆ ತಾತ್ಕಾಲಿಕವಾದ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅದು ಮತ್ತೆ ಚರ್ಚೆ ಮಾಡ. ನಾನು ಇದಕ್ಕೆ ಪೂರಕವಾಗಿ ಮಾತಾಡಿದ್ರೆ ಎತ್ತಿನ ಹೊಳೆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಾಗ ಇಲ್ಲಿ ಸಂಸದರು ಯಾರಿದ್ರು? ನಳಿನ್ ಕುಮಾರ್ ಕಟೀಲ್ ಇದ್ರು. ಆವಾಗ ಯಾಕೆ ವಿರೋಧ ಮಾಡಲಿಲ್ಲ? ರಾಜಕೀಯ ಮಾಡ್ಲಿಕ್ಕೋಸ್ಕರ ನಡಿಗೆ ಮಾಡಿದ್ರು ಅಷ್ಟೇ. ಇಲ್ಲಿ ರಾಜಕೀಯ ಮಾಡ್ಲಿಕ್ಕೋಸ್ಕರ ನಡಿಗೆ. ಜಿಲ್ಲಾ ಪಂಚಾಯತ್ ಬರ್ತಾ ಇದೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಇಲ್ಲದ್ರೆ ನಡಿಗೆ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳುದು, ಆ ಸಂದರ್ಭದಲ್ಲಿ ಇನ್ನೊಬ್ಬರು MP, ಇನ್ನೊಂದು ಕಡೆ MP ಅವರಿಗೆ ನಾವು ಬೊಟ್ಟು ತೋರಿಸುವಾಗ ನಮ್ಮ MP ಅವರು ಏನು ಮಲಗಿದ್ರ ಅಂತ ಹೇಳುವಂತ ಪ್ರಶ್ನೆ. ಇವಾಗ ನೋಡಿ, ಸರ್ಕಾರ ಬದಲಾವಣೆ ಆಯಿತು, ಯೋಜನೆ ಕಾರ್ಯರೂಪ ತಂದದ್ದು ಹಿಂದಿನ ಸರ್ಕಾರ, ಈಗ ಅದು ಕಂಟಿನ್ಯೂಯೇಷನ್ ಆಗಿ ಹೋಗ್ತಾ ಉಂಟು. ಇವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟ ಮಾಡಿದ್ದೇನು? ಸಮಗ್ರವಾದ ಅಧ್ಯಯನ ಆಗಬೇಕು. ಈ ಹಿಂದೆ ಮಾಡಿದಂತ ಅಧ್ಯಯನ ಸರಿ ಇಲ್ಲ. ಏನು 24 TMC ನೀರಲ್ಲಿ ಉಂಟು ಅಂತ ಹೇಳುವುದಲ್ಲಿ ಇಲ್ಲ. ಯಾರ ಅವಧಿಯಲ್ಲಿ ಈ ರಿಪೋರ್ಟ್ ಆದದ್ದು? ಈ DPR ಆದದ್ದು ಯಾರ ಅವಧಿಯಲ್ಲಿ? ಈ 24 TMC ನೀರು ಉಂಟು ಅಂತ ಹೇಳಿದಂತ ಅವಧಿ ಯಾವುದು? ನಾವು ನೋಡಿ, ಇವಾಗ RTI ಇದರಿಂದ ಮಾಹಿತಿ ಹಕ್ಕು ತೆಗೆದುಕೊಳ್ಳುವುದರಿಂದ ಎಲ್ಲಿಯೇ ಯಾವ ಸಂದರ್ಭದಲ್ಲಿ ನಮಗೆ ಅದನ್ನು ಬರುವುದಿಲ್ಲ. ನಳಿನ್ ಕುಮಾರ್ ಕಟೀಲ್, ಒಂದು ನಿಮಿಷ, ನಳಿನ್ ಕುಮಾರ್ ಕಟೀಲ್ ಅವರು ಅಲ್ಲ, ಈಗ ಅವರು ಮೊನ್ನೆ ಮಾಡಿದ್ದು ಬಿಜೆಪಿ ಮಾತ್ರ ಅಲ್ಲ, ಈಗ ಕೇಂದ್ರ ಸರ್ಕಾರವು ನಿಮ್ಮದೇ, ಎಂಪಿಗಳು ನಿಮ್ಮವರೇ. ಆಗ ವೀರಪ್ಪ ಮೊಯ್ಲಿ ಅವರಿಗೆ ಯೋಜನೆ ಮಾಡಿಸೋದಕ್ಕಾಯ್ತು. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದವ್ರದಿತ್ತು, ಪರಿಸರ ಇಲಾಖೆ ಸಚಿವರಾಗಿದ್ರು. ಇವತ್ತು ನಿಮ್ಮದಿದೆ, ನೀವು ಏನು ಮಾಡಿದ್ರಿ? ನಾವು ಕೊಡೋದಿಲ್ಲ. ನಮ್ಮ ಸಂಸದರು ಇವತ್ತು ಕೇಂದ್ರದ ಪರಿಸರ ಖಾತೆಯಿಂದ ಅದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಕೊಡ್ಲಿಕ್ಕೆ ಬಿಡುವುದಿಲ್ಲ. ಕೆಲಸ ಆಗ್ಲಿ, ಇವರು ಮಾಡ್ತಾರೆ, ಬೈ ಫೋರ್ಸ್ ಮಾಡ್ತಾ ಇದ್ದಾರೆ. ಇವರ ಸರ್ಕಾರ ಬೈ ಫೋರ್ಸ್ ಮಾಡ್ತಾ ಇದೆ. ಮೊನ್ನೆ ನಮ್ಮ ಸಂಸದರು ಎತ್ತಿನ ಹೊಳೆಯ 4 ದಿನದ ಮಾಡಿದಂತ ಕೆಲಸವನ್ನು ನಿಮ್ಮ ಮುಂದೆ ಒಂದು ನಿಮಿಷ, ಪಾದಯಾತ್ರೆ ಚಿತ್ರಾಪುರ ಮತ್ತು ವಿಜಯಕುಮಾರ್ ಶೆಟ್ಟರು ಇಬ್ರು ಕಾಂಗ್ರೆಸ್ಸಿಗರು. ಪಾರ್ಟಿ ವೈಸ್ ನೋಡೋದಾದ್ರೆ ಹೋರಾಟ ಅವರ ಸಮಿತಿ ಕಾಂಗ್ರೆಸ್ಸಿನಿಂದ ಮಾಡಿದ್ದಲ್ಲ. ಇದು ನೋಡಿ, ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡಿದಂತದ್ದು. ಸಾರ್ವಜನಿಕ ಇವತ್ತು ಮೊನ್ನೆ ನಾವು ನಳಿನ್ ಕುಮಾರ್ ಕಟೀಲ್ ಅವರು ಹಿತಾಸಕ್ತಿ ಇದ್ರು ಆ ಸಂದರ್ಭದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಆಡಳಿತದಲ್ಲಿ ಇತ್ತು. ಯಾವುದೇ ಒಬ್ಬರು ಸದಸ್ಯರು ಯಾರು ವಿರೋಧ ಮಾಡಲಿಲ್ಲ. ಕೇವಲ ಅವರು, ಹೌದು ಸರಿ, ನಾನು ಹೇಳ್ತೇನೆ, ಇವರು ಹೇಳಿದ್ರು, ಹೌದು ಅವರು ಪಕ್ಷದಿಂದ ಹೋಗಿ ಅಲ್ಲ, ಆದರೂ ಪಕ್ಷೇತರಾಗಿ ನಾವು ವಿಜಯಕುಮಾರ್ ಶೆಟ್ಟಿಯಲ್ಲಿ ಜೊತೆಯಲ್ಲಿದ್ದವರು ಒಬ್ಬ ಸದಸ್ಯ. ಆದ್ರೆ ಇವತ್ತು ಇಂದಿಗೂ ಪಾಪ ತಿಂಗಳಿಗೆ 2 ಸಲ ಹೋಗಿದ್ದಾರೆ. ನೋಡಿ ರಕ್ಷಾ, ಪಕ್ಷಾತೀತವಾಗಿ ಮಾಡಿದ್ದಾರೆ. ಆದ್ರೆ ಬೇರೆ ಯಾರಾದ್ರೂ ಪಕ್ಷಾತೀತವಾಗಿ ಮಾಡಿದ್ರಾ? ಮೊನ್ನೆ ನಳಿನ್ ಕುಮಾರ್ ಕಟೀಲ್ ರವರ ಪಾದಯಾತ್ರೆಯಲ್ಲಿ ಬಿಜೆಪಿಯ ಪಾದಯಾತ್ರೆ ಅಲ್ಲದು, ಬಿಜೆಪಿಯವರೊಟ್ಟಿಗೆ ಎಲ್ಲ ಸಾರ್ವಜನಿಕ ಚಿತ್ರ ಹಾಕೊಂಡು ಬಿಜೆಪಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಎಲ್ಲ ಸಾರ್ವಜನಿಕರು ಸೇರಿಕೊಂಡಿದ್ದಾರೆ. ಒಂದು 2 ದಿವಸದ ಮೇಲೆ ಪಂಪೆಲ್ ಸರ್ಕಲ್ ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯ್ತು, ಗೊತ್ತಿರಬಹುದು ನಿಮಗೆ. ಅಲ್ಲಿ ವಿಜಯಕುಮಾರ್ ಶೆಟ್ಟಿ ಅವರೇ ಏನ್ ಹೇಳಿದ್ದಾರೆ, ಅಲ್ಲಿ ವಿಜಯಕುಮಾರ್ ಶೆಟ್ಟಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಲ್ಲ, ವಿಜಯಕುಮಾರ್ ಶೆಟ್ಟಿ ಅವರು ಭಾಷಣ ಮಾಡುವಾಗ ನೀವು ಇದ್ದಿರಲ್ಲ ನನಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಮಾನ್ಯ ವೀರಪ್ಪ ಮೊಯ್ಲಿ ಅವರೇ ಇದು ಮಾಡಿದ್ದು. ಇವತ್ತು ನಮ್ಮ ಸರ್ಕಾರವೇ ನೇರ ಹೊಣೆ, ಅವರು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಅಂತ ಹೇಳಿ ಆರೋಪ. ರಾಜಕಾರಣ ಮಾಡ್ತಾ ಇದ್ರಿ ಎತ್ತಿನ ಹೊಳೆಯಲ್ಲಿ. ಸರಿ, ನೀವು ರಾಜಕೀಯ ಮಾಡ್ತಾ ಇಲ್ಲ ಅಂತ ನಾವು ರಾಜಕೀಯ ಮಾಡಿದ್ದು ಏನಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಪಾದಯಾತ್ರೆ ಮಾಡಿದ್ದು, ಹೌದು, ಅದು ಬಿಟ್ಟರೆ ಬೇರೆ ಏನು ಮಾಡಿದ್ರಿ? ನೋಡಿ, ಏನು ಮಾಡ್ಲಿಕ್ಕೆ ನಾವು ಆಗುದಿಲ್ಲ. ನೋಡಿ, ನಾನು ಇದನ್ನು ಒಪ್ಪುವುದಿಲ್ಲ. ನೋಡಿ, ನಮ್ಮ ಸಂಸದರು ಕೇಂದ್ರ ಸರ್ಕಾರದ ಒಂದು ಭಾಗ, ಆಡಳಿತದ ಒಂದು ಭಾಗ. ಇವತ್ತು ಕೇಂದ್ರ ಸರ್ಕಾರದ ನಿನ್ನೆ ಚೆನ್ನೈ ಹಸಿರು ಪೀಠದಲ್ಲಿ ಯಾವ ರೀತಿಯಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ನೀವು ಕೆಲಸ ಮಾಡಲಿಕ್ಕೆ ಅನುಮೋದನೆಯನ್ನು ತೆಗೆದುಕೊಂಡಿದ್ದೀರಿ. ಇಲ್ಲಿ 4 ದಿನ ನಡಿಗೆ ಮಾಡುವ ಮೊದಲು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಲ್ಲಿ ನಿಂತು ಒಂದು ನೋಟಿಸ್ ಮಾಡಿದ್ರೆ ಇವತ್ತು ಕೆಲಸ ಇದಕ್ಕಿಂತ ಮೊದಲೇ ನಿಲ್ತಿತ್ತು. ಪುರುಷೋತ್ತಮ್ ಚಿತ್ರಾಪುರ ವಿಜಯಕುಮಾರ್ ಶೆಟ್ಟಿಯಿಂದ ಅಲ್ಲಿ ಕೋರ್ಟ್ ಹಸಿರು ಪೀಠ ಕೊಡ್ಬೇಕಂತ ಇರಲಿಲ್ಲ. ಆದ್ರೆ ನಾವು ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಮಾತಾಡ್ತೇವೆ ವಿನಃ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಲ್ಲಿ ಮಾನ್ಯ ಸಂಸದರು ಏನು ಮಾಡಿದ್ರು? ಪೂಜಾರಿ ಅವರು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿದ್ರು ಮತ್ತು ಅದೇ ಪುರುಷೋತ್ತಮ್ ಚಿತ್ರಾಪುರ ಅವರು ಕೋರ್ಟ್ನ ಮುಖಾಂತರ ಏನಾಗಬೇಕು ಅದನ್ನು ಮಾಡ್ತಾ ಇದ್ದಾರೆ ವಿಜಯಕುಮಾರ್ ಶೆಟ್ಟರು.
ನಳಿನ್ ಕುಮಾರ್ ಕಟೀಲ್ ಅವರು ಪಾದಯಾತ್ರೆ ಮಾಡಿದ್ದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಅಲ್ಲ, ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿಸರ ಸಂಸದರು ಸಚಿವರನ್ನ ಮೀಟ್ ಆಗ್ಲಿಲ್ಲ, ಆಗಿದ್ದಾರೆ ಮೋದಿ ಅವರನ್ನ ಮೀಟ್ ಆಗ್ಲಿಲ್ಲ, ಆಗಿದ್ದಾರೆ, ಪರಿಸರ ಸಚಿವರನ್ನ ಮೀಟ್ ಆಗಿದ್ದಾರೆ. ಅದಕ್ಕೆ ಸರಿಯಾದ ಯಾವುದೇ ರೀತಿಯ ಒಂದು ಕರ್ಕೊಂಡು ಹೋಗ್ತಾನೆ, ನಿಯೋಗ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ ಎಲ್ಲೋ ಹೋಯ್ತು ಸರ್? ಇಲ್ಲ ಕರ್ಕೊಂಡು ಹೋಗಿದ್ದಾರೆ. ಈ ರಾಜ್ಯದ ಡಾಕ್ಟರ್ ನಿರಂಜನ್ ರೈ ಅವರಾಗಿರ್ಬೋದು, ದಿನೇಶ್ ಇಲ್ಲೇ ಇದ್ದಾರೆ, ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅವರನ್ನು ಕರ್ಕೊಂಡದ್ದಲ್ಲ, ನಮ್ಮ ರಾಜ್ಯದಿಂದ ನಮ್ಮ ಸಂಸದರು ಯಾರಿದ್ದಾರೆ ಬಿಜೆಪಿಯ ಸಂಸದರು ಎಲ್ಲರನ್ನ ಕರ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಇದಕ್ಕೆ ಪರಿಸರದ ಕೋಲಾರದಲ್ಲಿ ನಿಮ್ಮ ಬಿಜೆಪಿ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅದು ಈಗ ಯೋಜನೆಗೆ ಸಪೋರ್ಟ್ ಮಾಡ್ತಾ ಅದು ಅವರಿಗೆ ನೀರು ಬೇಕು, ಅದಕ್ಕೆ ಮಾಡ್ತಾರೆ. ನಾವು ಹೇಳುದೇನಂತ ಹೇಳಿದ್ರೆ ಅವರಿಗೆ ನೀರು ಕೊಡಬೇಡಿ ಅಂತ ಹೇಳುದಿಲ್ಲ, ಇಲ್ಲಿಂದ ನೀರು ಕೊಡಬೇಡಿ, ನಮಗೆ ಬೇಕಾದ ಹೋರಾಟವನ್ನು ಹೈಜಾಕ್ ಮಾಡೋದಕ್ಕೆ ನೋಡ್ತಾ ಇದ್ದೀರಿ ಬಿಜೆಪಿ ಅವರು ಅಂತ ಅನ್ಸೋದಿಲ್ಲ ನಿಮಗೆ? ಇಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಈ ಕರಾವಳಿ ಭಾಗದವರಿಗೆ ಕುಡಿಲಿಕ್ಕೆ ನೀರನ್ನು ಕೊಟ್ಟು ಉಳಿದ ನೀರನ್ನು ಅವರಿಗೆ ಕೊಡಿ, ಅವರಿಗೆ ನೀರು ಕೊಡಬೇಡಿ ಅಂತ ನಾವು ಹೇಳುದಿಲ್ಲ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮಾರ್ಲ ಅವರೇ, ಬಹುಶಃ ಇದರಲ್ಲಿ ರಾಜಕಾರಣ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಂಭೀರ ಆರೋಪ. ಇದು ವಿಧಾನ ಪರಿಷತ್ನಲ್ಲೂ ಕೂಡ ನಿನ್ನೆ ಚರ್ಚೆ ಆದ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಹೇಗೆ ರಾಜಕೀಯ ಮಾಡ್ತಾರೆ? ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಹೋರಾಟ ಮಾಡುವಂತ, ಪ್ರತಿಭಟನೆ ಮಾಡುವಂತ ಸ್ವಾತಂತ್ರ್ಯ ಅವರಿಗೆ ಇದೆಯೋ? ಮತ್ತೆ ಹೇಗೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ? ರಾಜಕೀಯ ಅಂತ ಹೇಳಿದ್ರೆ ನೋಡಿ, ನಾವು ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆ ಮಾಡಿದ ಯೋಜನೆಯನ್ನು ನೇರವಾಗಿ ಯಾರು ಮಾಡಿದ್ದೋರೋ ಅವರೇ ಅಲ್ಲ ಅದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುವಾಗ ಪಕ್ಷಗಳು ದ್ವಿಮುಖ ನೀತಿಯನ್ನು ಅನುಸರಿಸಿದ್ರು ಅಂತ ಆಗ್ತದೆ. ಈಗ ಸದಾನಂದ ಗೌಡರು ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದವರು, DPR ರೆಡಿ ಮಾಡುವಾಗ ಅದರಲ್ಲಿ ಸ್ಪಷ್ಟವಾಗಿ ಆ ಯೋಜನೆ 24 TMC ನೀರು ಅಲ್ಲಿ ಇದೆ ಅಂತ ಬಂದಿದೆ. ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹೋರಾಟ, ಅನುಭವಿಗಳ ಹೋರಾಟ ಎಲ್ಲಿಂದ? ಅಲ್ಲಿ 24 TMC ನೀರು ಇಲ್ಲ ಅಂತ ಹೇಳಿ, 1 TMC ನೀರು ಇರುವುದು ಅಂತ. ಆದರೆ ಆ DPR ಅನ್ನು ಅನುಮೋದನೆ ಮಾಡಬೇಕಾದ್ರೆ ಆ ಮುಖ್ಯಮಂತ್ರಿಗಳು ಅದನ್ನು ಅಧ್ಯಯನ ಮಾಡಬೇಕು, ಅದೇ ಅಧ್ಯಯನದ ಇದಿರಬೇಕು. ಇವಾಗಲೂ ನಮ್ಮ ಜನ ಏನು ಹೇಳ್ತಾರೆ, ಹೋರಾಟಗಾರರು ಎತ್ತಿನ ಹೊಳೆಯ ಹೋರಾಟಗಾರರು ಇವಾಗಲೂ ಇಲ್ಲಿ ಪ್ರಶ್ನೆ ನಳಿನ್ ಕುಮಾರ್ ಕಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹೌದು, ಅವರು ನೇರವಾಗಿ ಅಲ್ಲ, ಏನು ಹೇಳಿದ್ದಾರೆ ಅದು ಬೇರೆ ವಿಷಯ, ಒಂದು ವಿಷಯ. ಹೋರಾಟ ಮಾಡ್ತೀವಿ, ಇದನ್ನ ಆದ್ರೆ ಹೋರಾಟ ಎಲ್ಲಿ ಮಾಡಬೇಕಿತ್ತು? ಹೋರಾಟ ಎಲ್ಲಿ ಮಾಡಬೇಕಿತ್ತು? ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ನಿನ್ನೆ ಚೆನ್ನೈನ ಹಸಿರು ಪೀಠ ಯಾವುದಕ್ಕೂ ಸ್ಟೇ ಕೊಟ್ಟಿದೋ ಅದೇ ವಿಷಯವಾಗಿ ಕೇಂದ್ರ ಸರ್ಕಾರದಲ್ಲಿ ಜಾಗೃತಿ ಮೂಡಿಸುವಂತದ್ದು ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದಂತಲ್ಲ. ನೋಡಿ, ನಾನೆಂದು ಹೇಳ್ತೇನೆ, ಇಲ್ಲಿ ಎತ್ತಿನ ಹೊಳೆ ಹೋರಾಟ ಮಾಡಿದವರಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ MLA ವಿಜಯಕುಮಾರ್ ಶೆಟ್ಟಿ ಇರ್ಬೋದು, ಈಗ ಕೇಸಿಗೆ ಹೋದ ಪುರುಷೋತ್ತಮ, ನಾವು ಸಹ ಅವರ ಬೆಂಬಲಿಗರಾಗಿದ್ದೆವು. ನಾವು ಯಾವತ್ತೂ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ನಾವು ನಮ್ಮ ಜಿಲ್ಲೆಯ ಜನರಿಗಾಗಿ, ನಗರ ಪಾಲಿಕೆ ಸಹ ನೀರು ಕುಡಿಯುವುದು ನಮ್ಮ 6 ಲಕ್ಷ ಜನ ಸಹ ಅಲ್ಲಿಂದ, ಆದ್ರಿಂದ ನಾವು ವಿರೋಧವಾಗಿಯೂ ಹೋಗುದೇ ಇಲ್ಲ. ಅದಕ್ಕಿಂತಲೇ ಒಂದು ತಂಡ ಇದೆ, ಯಾರು ನಿರಂಜನ್ ರೈ ಅವರು ಇರ್ಬೋದು. ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಮಂಗಳೂರಿನಿಂದ ಮಾತಾಡೋದು. ತಮ್ಮ ಹೆಸರು ಹೇಳಿ. ನಮ್ದು ಹೆಸರು ಯಶವಂತ್ ಅಂತ. ಯಶವಂತ್, ಮಾತಾಡಿ, ಏನ್ ಹೇಳ್ತೀರಿ? ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಎತ್ತಿನ ಹೊಳೆ ಹೋರಾಟದಲ್ಲಿ ಅನ್ನುವಂಥದ್ದು. ಈಗ ರಾಜಕೀಯ ಇದು ಬಿಜೆಪಿ ಅವರಿಗೆ ಬಂದದ್ದ ಅಲ್ಲ, ಕಾಂಗ್ರೆಸ್ಗೆ ಅವರಿಗೆ ಬಂದದ್ದ ಆಪತ್ತ ಅಲ್ಲ, ದಕ್ಷಿಣ ಕನ್ನಡದ ಅಲ್ಲ, ದಕ್ಷಿಣ ಕನ್ನಡದ ಅವರ ಜನರಿಗೆ ಬಂದ ಆಪತ್ತು ಅಂತ ಹೇಳಿ ಇದು ಮೊದಲು. ಇದು ಯಾರಿಗೆ ಬಂದ ಆಪತ್ತು? ಕಾಂಗ್ರೆಸ್ನವರಿಗೆ ಅಲ್ಲ, ಬಿಜೆಪಿ ಅವರಿಗೆ ಅಲ್ಲ, ದಕ್ಷಿಣ ಕನ್ನಡದ ಜನರಿಗೆ ಬಂದ ಆಪತ್ತು. ಇದು ಇಡೀ ಜಿಲ್ಲೆಗೆ ಬಂದಿರುವಂತ ಸಮಸ್ಯೆ ಇದು. ಇದು ಜಿಲ್ಲೆಗೆ ಬಂದ ಆಪತ್ತು. ಆದ್ದರಿಂದ ಜಿಲ್ಲೆಯವರು ಎಲ್ಲರೂ ಒಟ್ಟುಗೂಡಿ ಹೋಗ್ಬೇಕು ಹೊರತು ಇದು ಒಬ್ಬೊಬ್ಬರಾಗಿ ಹೋಗುವುದು ತಪ್ಪಲ್ಲ. ಇದು ಹಲೋ ಹೇಳಿ. ಜಿಲ್ಲೆಯ ಎಲ್ರು ಹೋಗಿ ಇದಕ್ಕೆ ಒಂದು ಸಪೋರ್ಟ್ ಕೊಡ್ಬೇಕು. ಇದು ಬಿಜೆಪಿ ಅವರು ಒಂದ್ಸಲ ಹೋಗುದು ಅಲ್ಲ, ಕಾಂಗ್ರೆಸ್ನವರು ಒಂದ್ಸಲ ಹೋಗುದು ಅಲ್ಲ, ಪರಿಸರ ರಕ್ಷಣಾ ವೇದಿಕೆ ಒಂದ್ಸಲ ಹೋಗುದು. ಯಶವಂತ್ ಅವರ ಇಲ್ಲಿ ಪ್ರಶ್ನೆ ಇರುವಂತದ್ದು, ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಬಿಜೆಪಿ ಅವರು ಮಾಡ್ತಾ ಇದ್ದಾರೆ, ರಾಜಕೀಯ ಎರಡು ಕಡೆ ಮಾಡ್ತಿದೆ. ಯಾಕೆಂದ್ರೆ ಬಿಜೆಪಿ ಅವರು ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಒಂದ್ಸಲ, ಕಾಂಗ್ರೆಸ್ನವರು ಸಪೋರ್ಟ್ ಕೊಟ್ಟಿದ್ದಾರೆ. ಆಪತ್ತು ಬಂದದ್ದು ದಕ್ಷಿಣ ಕನ್ನಡದ ಜನರಿಗೆ. ಧನ್ಯವಾದಗಳು ಸರ್. ಅದೇ ರಾಜಕೀಯದ ಒಂದು ನಿಮಿಷ, ಅವ್ರದ್ದೊಂದು ಸ್ಪಷ್ಟನೆ ಬೇಕು ನನಗೆ. ರಾಜಕೀಯ ಹೋರಾಟ ಮಾಡುವಂತದ್ದು ರಾಜಕೀಯ ಅಂತ ಅನ್ಸುತ್ತೆ? ಅಲ್ಲಲ್ಲ, ಹೋರಾಟ ಅಲ್ಲಲ್ಲ. ಹೋರಾಟ ಯಾವುದಕ್ಕೆ ನೋಡಿ, ಒಂದು ಸತ್ವ ಸಿದ್ಧಾಂತದ ಅಡಿಯಲ್ಲಿ ಒಂದು ಪಕ್ಷ. ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಸ್ಪಷ್ಟಪಡಿಸಿದ್ರು, ನಾನು ಹೋರಾಟ ಮಾಡ್ತಾ ಅಲ್ಲಲ್ಲ ನೋಡಿ, ಸಂಸದನಾಗಿ ಅಲ್ಲ ನೋಡಿ. ನೀವು, ನಾನು ಒಂದು ಹೇಳಿದೆ, ನಿಮ್ಮ ಮಾಧ್ಯಮದಲ್ಲೇ ಬಂದದ್ದು
ಮಂಗಳೂರಿಂದ ಹಿಡಿದು ಎತ್ತಿನ ಹೊಳೆಯವರೆಗೆ ಪಕ್ಷದ ಬ್ಯಾನರ್ನ ಅಡಿಯಲ್ಲೇ ಮಾಡಿದ್ದು. ನಿರಂಜನ್ ರೈ ಅವರಾಗಲಿ ದಿನೇಶ್ ಒಳ್ಳರವರ ಹೋರಾಟ ಮಾಡುವಂಥ ತಂಡದಲ್ಲಿ ನಾವು ಸ್ವಚ್ಛವಾಗಿ ಹೇಳ್ತೇವೆ, ಇವತ್ತು ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರಿರ್ಬೋದು, ಯಾವುದೇ ಮುಂದಾಳುಗಳಿರ್ಬೋದು, ನಾವು ಯಾವುದೇ ಹೋರಾಟಕ್ಕಿದ್ರೂ ಆ ಸಂಘಟನೆ ಮಾಡಿದ ಹೋರಾಟಕ್ಕೆ ಹೋಗಿದ್ದೇವೆ. ನಮ್ಮ ಪಕ್ಷದ ಫ್ಲಾಗ್ ಇಟ್ಕೊಂಡು ಹೋಗಿದ್ಲಿಲ್ಲ ಅಂತ ಇಲ್ಲ. ಈಗಲ್ಲ ಫ್ಲಾಗ್ ಇಟ್ಕೊಂಡು ಬರ್ಬೇಕಾ ಅಂತ ಕೇಳದಂತವ್ರು ಇದ್ದಾರೆ ಸರ್. ನೋಡಿ, ವೈಯಕ್ತಿಕವಾಗಿ ಯಾರೇ ಇರ್ಬೋದು, ಆದ್ರೆ ನಮ್ಮಲ್ಲಿ ಎಲ್ಲೂ ಹೋಗ್ಲಿಲ್ವಾ? ವಿಜಯಕುಮಾರ್ ಶೆಟ್ಟಿ ಅವರು ಹೋಗಿದ್ದೇವೆ, ನಾವು ವಿಜಯಕುಮಾರ್ ಶೆಟ್ಟಿ ಅವರು ಪಕ್ಷದಿಂದ ಬರಲಿಲ್ಲ, ವೈಯಕ್ತಿಕವಾಗಿ. ಆದ್ರೆ ನಾವು ಹೇಳುದು ಸದಾನಂದ ಗೌಡರು ಅನುಮೋದನೆ ಕೊಟ್ಟಂತಕ್ಕೆ ಇವರು ಫ್ಲಾಗ್ ಇಟ್ಕೊಂಡು ಹೇಗೆ ಹೋದ್ರು? ಆದ್ರೆ ಒಂದು ಕಡೆಯಲ್ಲಿ ಅನುಷ್ಠಾನಕ್ಕೆ ಮಾಡಿದ್ರೆ ನೋಡಿ, ನಮ್ಮ ಕಡೆ ಅಂದ್ರೆ ಜನ ಅಷ್ಟು ಮೂಢರಿದ್ದಾರೆ, ಜನ ಅಷ್ಟು ನೋಡಿ, ನಾನು ಹೇಳುದು ಇಲ್ಲಿ ಜನ ಅಷ್ಟು ತಿಳುವಳಿಕೆ ಇಲ್ಲದವರು ಅವರಿಗೆ ನೇರವಾಗಿ ಮಾಡುವುದು ಕೇಂದ್ರ ಸರ್ಕಾರದಲ್ಲಿ ಮಾಡಬಹುದಲ್ಲ. ಬಿಜೆಪಿ ಹೇಳ್ತಾ ಇದೆ, ನಾನೊಂದು ಹೇಳ್ತೇನೆ, ಹಂಗಾಮಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಸರ್ಕಾರದ ಭಾಗವಾಗಿ ಸರ್ಕಾರಕ್ಕೆ ಅವಕಾಶ ಕೊಡಿ. ರಕ್ಷತ್, ಒಂದು ನಿಮಿಷ ನೋಡಿ. ಡಿ.ವಿ. ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರೇ ಕೊಟ್ಟಿದ್ದು ಅಂತ ನೀವು ಹೇಳ್ತೀರಿ. ಒತ್ತು ತೆಕ್ಕೊಳ್ಳುವ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಸಂಸದರು ನಾವು ಜಿಲ್ಲೆಗೆ ನೋವಾಗುವಾಗ, ಜಿಲ್ಲೆಗೆ ಅನ್ಯಾಯವಾಗುವಾಗ ನಮ್ಮ ಸರ್ಕಾರವೇ ಕೊಡಲಿ, ಅದರ ವಿರುದ್ಧ ನಿಲ್ತೇವೆ ನಾವು. ಆ ಧೈರ್ಯ ನಿಮಗಿದೆಯಾ? ಆ ಧೈರ್ಯ ನಿಮಗಿದೆಯಾ? ಸದಾನಂದ ಗೌಡರು ಇವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ MP ಆಗಿದ್ದವರು, ಇಲ್ಲಿ ML ಆಗಿದ್ದವರು, ಮುಖ್ಯಮಂತ್ರಿ ಆದವರು, ಅವರು ಇವಾಗಲೂ ವಿರೋಧ ಮಾಡ್ತಾ ಇದ್ದಾರೆ. ನೋಡಿ ಜನಾರ್ದನ ಪೂಜಾರಿ ಅವರು ನಮ್ಮ ಪಕ್ಷ ಮುಖಂಡರಾಗಿ, ಈ ಜಿಲ್ಲೆಯ ಮುಖಂಡರಾಗಿ, ಅಲ್ಲಲ್ಲ ರಮನಾಥ್ ರೈ ಅವರು ಸರ್ಕಾರದ ಭಾಗ, ಸರ್ಕಾರ ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು. ನೋಡಿ ಅವರು ಏನು ಮಾಡಿದ್ದಾರೆ, ಅವರು ಕೇಂದ್ರ ನೋಡಿ, ಅವರು ಕೇಂದ್ರದಲ್ಲಿ ಹೋಗಿ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಏನು ಮಾಡಿದ್ರು? ಪರಿಸರ ಇಲಾಖೆಯಲ್ಲಿ ಹೋಗಿ ಏನಾದ್ರು ಸ್ಟೇ ತಂದ್ರ ಅವರ ಜವಾಬ್ದಾರಿಯಲ್ಲಿ ಮಾಡಲಿಲ್ಲ, ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ನೋಡಿ, ಕೇಂದ್ರ ಅವರು ಅವರ ಕೆಲಸ ಮಾಡುವುದಿಲ್ಲ. ಅವರು ಎಲ್ಲಿಯಾದ್ರೂ ಕಂಪ್ಲೇಂಟ್ ಕೊಟ್ಟು ಪರಿಸರ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿಗೆ ಕೆಲಸ ಮಾಡಿದ್ರೆ ನಿನ್ನೆ ಪರಿಸರ ಇಲಾಖೆ ಒಂದು ನಿಮಿಷ ನಿನ್ನೆ ಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದ್ದು. ಏನು ರಕ್ಷತ್, ನೋಡಿ, ಈಗ ಇವರು ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ ರವರು ಈ ಜಿಲ್ಲೆಯ ಜನತೆ, ಅವರಿಗೆ ಜನ ಇಲ್ಲಿ ಜಿಲ್ಲೆ ಜನತೆ ಕರೆಕ್ಟ್, ಅವರು ಅವರ ಅಧಿಕಾರವನ್ನ ಚಲಾವಣೆ ಮಾಡಬೇಕಿತ್ತಲ್ಲ. ಬಿಜೆಪಿಗೆ ಮಾತ್ರ ಸಂಸದರಲ್ಲ ನಳಿನ್ ಕುಮಾರ್ ಕಟೀಲ್, ಜಿಲ್ಲೆಯ ಪ್ರತಿಯೊಬ್ಬ ಜನರಿಗೆ ಸಂಸದರವರು. ಅವರ ಕರ್ತವ್ಯವನ್ನು ಈ ಜಿಲ್ಲೆಯ ಜನ ಇವತ್ತು ಎತ್ತಿನ ಹೊಳೆಯನ್ನು ವಿರೋಧಿಸ್ತಾರೆ, ಅದಕ್ಕೆ ನನ್ನ ಬೆಂಬಲ ಇದೆ ಅಂತ ಇವತ್ತು ಒಂದು ನಿಮಿಷ ರಮಾನಾಥ್ ರೈ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರು ತಾಕತ್ತಿದ್ರೆ ಹೇಳ್ಬೇಕಿದ್ರೆ ನನಗೆ ಒಡೆಯಲಿಕ್ಕೆ ಬರ್ತಾರೆ ಅಂತ ಹೇಳುದಲ್ಲ, ಇದು ನಿಲ್ಬೇಕು ನನ್ನ ಜಿಲ್ಲೆಯ ಜನರಿಗೆ ಅನ್ಯಾಯ. ಸಂಸದರಾಗಿ ಅಲ್ಲ, ನಳಿನ್ ಕುಮಾರ್ ಕಟೀಲ್ ನಾನು ಒಂದು ಹೇಳ್ತೇನೆ, ಅವರು ಸಂಸದರಾಗಿ ಇಲ್ಲಿ ಸ್ಟ್ರೈಕ್ ಮಾಡಿದಲ್ಲ, ಅವರು ಒಬ್ಬ ನಾಗರಿಕನಾಗಿ ಇಲ್ಲಿ ಮೆರವಣಿಗೆ ಮಾಡಿದ್ದು. ಒಂದು ನಿಮಿಷ, ನಾವು ಹೇಳುವುದನ್ನು ಕೇಳಿ. ಅವರು ಸಂಸದರಾಗಿ ಮಾತಾಡಿದ್ರೆ ಇಲ್ಲಿ ಮಾತಾಡುವುದಲ್ಲ, ಅವರು ಕೇಂದ್ರ ಸರ್ಕಾರದಲ್ಲಿ ಪರಿಸರ ಇಲಾಖೆಯಲ್ಲಿ ಮಾತಾಡ್ತಿದ್ರು, ಅಲ್ಲಿ ಮಾತಾಡ್ಲಿಲ್ಲ, ಅಲ್ಲಿ ಮಾತಾಡುವಂತ ಯೋಗ್ಯತೆಯನ್ನು ಅವರು ಇಟ್ಕೊಳ್ಳಿಲ್ಲ. ಸರಿ, ಅವರದೊಂದು ವಿಚಾರ ಆಯ್ತು. ರಮನಾಥ್ ರೈ ಅವರು ಮಾತಾಡೋದಿಲ್ಲ, ಸಚಿವ ಸಂಪುಟ ಸಭೆಯಲ್ಲಿ ಮಂತ್ರಿಗಳು ಎಲ್ಲಿಯೂ ಸಹ ಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗ್ಲಿ ಪ್ರಶ್ನೆ ಕೇಳುವಂತ ಪರಿಪಾಠ ಇಲ್ಲ. ಸಮಸ್ಯೆಯ ಬಗ್ಗೆ ನಿನ್ನೆ ಮಾತಾಡಿದವರು ಯಾರು? ಐವಾನ್ ಡಿಸೋಜರ್ ಯಾರು? ಯಾವ ಪಕ್ಷದವರು? ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಇಲ್ಲ. ಎಲ್ಲೂ ಸಹ ನೋಡಿ, ನೀವು ಒಂದು ಸಂಸದ್ ಮತ್ತು ಒಂದು ಅಧಿವೇಶನವನ್ನು ನೋಡಿ, ಎಲ್ಲಿಯೂ ಸಹ ಒಂದು ಮಂತ್ರಿ ಅಥವಾ ಮುಖ್ಯಮಂತ್ರಿ ಮಾತಾಡುವಂತ ಪ್ರಶ್ನೆ ಇಲ್ಲ, ಮಾತಾಡುವುದು ಸದಸ್ಯರು ಮಾತಾಡುವಾಗ ಅವರು ಪ್ರಸ್ತಾಪ ಮಾಡಿದ್ರು. ಕರೆಕ್ಟ್. ರಮನಾಥ್ ರೈ ಅವರು ಏನು ಹೇಳಬೇಕು? ರಮನಾಥ್ ರೈ ಹೇಳಿದ್ರು, ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಯಾರು? ಅಲ್ಲಲ್ಲ, ಶ್ರೀನಿವಾಸ್ ಪೂಜಾರಿ ಅವರು. ಅದು ಸರಿ ಅಲ್ಲ, ಇದಕ್ಕೆ ಉತ್ತರ ಅಲ್ಲ.
ನೋಡಿ ರಮಾನಾಥ್ ರೈ ಅವರ ಇಲಾಖೆ ಅಲ್ಲ. ಐವನ್ ಡಿಸೋಜರ್ ಅವರು ನೋಡಿ, ಬೇರೆ group. ಬೇಡ ಸುಮ್ಮನಾಗಿ ಆದ್ರೂ ಅಲ್ಲ ನೋಡಿ ಬೇಡ ಸುಮ್ಮನಾಗಿ ಆದ್ರೂ ಯಾಕೆ ಕೂತ್ಕೊಳ್ಬೇಕು? ನೋಡಿ ರಮಾನಾಥ್ ರೈ ಅವರು ಹೇಳಿದ್ದು ಸರಿ. ಐವನ್ ಡಿಸೋಜರ್ ಅವರು ರಮಾನಾಥ್ ರೈ group ಅಲ್ಲ. ನೋಡಿ ಅವರು ಜನಾರ್ದನ ಪೂಜಾರಿಯ group. ಅದಕ್ಕಾಗಿ ಅವರು ನೋಡಿ ನೀವು ರಾಜಕೀಯ ಮಾಡ್ತೀರಿ ಅಂತ ಹೇಳಿದ್ರು. ಕೇಳಲಿಕ್ಕೆ ಅವಕಾಶ ಕೊಡಬೇಕು. Yes, yes, ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಐವನ್ ಡಿಸೋಜರ್ ಅವರು ಪ್ರಸ್ತಾವನೆ ಮಾಡಿದ್ರು, ಇವರು ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪೂರಕವಾಗಿ ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡಿದ್ರು. Yes. ಮಾತಾಡುವಾಗ ರಮಾನಾಥ್ ರೈ ಅವರು ಹೇಳಿದ್ದೇನು, ನೀವು ಒಂದು ಕಡೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಸರಿ ಸರ್, ಅವ್ರದ್ದು ಅವರ- ಏನೇ ಇರ್ಬೋದು. ಅಲ್ಲಿ ನೋಡಿ ನಿಮ್ಮದು ನೋಡಿ ಏನು ಪ್ರಶ್ನೆ? ಒಂದು ಸರ್ಕಾರ ಒಂದು ಇಂಪ್ಲಿಮೆಂಟ್ ಯೋಜನೆಯನ್ನು ಮಾಡಿದ್ರೆ ಏಕಾಏಕಿ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ ಅಥವಾ ಒಬ್ಬ ಹೇಳಿದ್ರು ಗೋಹತ್ಯೆ ಮುಖ್ಯಮಂತ್ರಿ ನಿಷೇಧವನ್ನು ನೋಡಿ ನಿಮಗೆ ನೋಡಿ ಆಗ್ತದೆ ನಿಮಗೆ ನೋಡಿ BJP ನೋಡಿ ನೀವು ಅದನ್ನು ಮಂಡನೆ ಮಾಡಿ ಅದನ್ನು ಮಂಡನೆ ಮಾಡಿ. ನಿನ್ನೆ ಎಂತ ಹೇಳಿದ್ರು ಈಶ್ವರಪ್ಪರವರು ಲಾಸ್ಟ್ ಹೇಳುವಾಗ ಎಂತ ಹೇಳಿದ್ರು, ಸ್ಪೀಕರ್ ಅವರೇ ಹೇಳಿದ್ರು. ಸ್ಪೀಕರ್ ಅವರು ಯಾವ ಪಕ್ಷದವರನ್ನ ಅವರು ಹೇಳಿದ್ರು, ನೀವು ಸ್ಪೀಕರ್ ಅವರಿಗೆ ಪಕ್ಷ ಇಲ್ಲ, ಅವರು ಹೌದು. ಪ್ರಾಥಮಿಕ ಸದಸ್ಯತೆ ಅಲ್ಲಲ್ಲ ಬಂದ ಅವ್ರು ಎಂತ ಹೇಳಿದ್ರು, ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ, ಇದು ಚರ್ಚೆಗೆ ಅವಕಾಶ ಕೊಡ್ತೇವೆ. ಚರ್ಚೆಗೆ ಬರ್ಲಿ ಅಲ್ಲ, ಚರ್ಚೆಗೆ ಬರುವಾಗ ಮುಖ್ಯಮಂತ್ರಿ ಅವರ ಗಮನಕ್ಕೆ ಬರ್ತದೆ ಸಂಬಂಧಪಟ್ಟ ಸರ್, ಇಲ್ಲಿ ಸಂಬಂಧ ಒಬ್ಬ ನೋಡಿ, ಜವಾಬ್ದಾರಿಯುತ ರಾಜಕಾರಣಿ ಅವರು ರಾಜಕೀಯ ಮಾಡ್ಲಿಕ್ಕೆ ಜಿಲ್ಲೆಯ ಆಗುದಿಲ್ಲ. ಮೇಲೆ ಮಾಡ್ಲೇಬೇಕು. ಪ್ರೀತಿ ಇರುವಂತ ನೋಡಿ, ರಾಜಕಾರಣಿ. ಅಲ್ಲ, ನೋಡಿ, ನನಗೆ ರಮಾನಾಥ್ ರೈ- ಹೊಡಿಲಿಕ್ಕೆ ಬರ್ತಾರೆ ಅಂತ ಹೇಳಬೇಕು ಅಥವಾ ಅಲ್ಲ, ಅಸಹಾಯಕತೆ. ಸಮಸ್ಯೆ ಆಗತ್ತೆ ಅಸಹಾಯಕ- ಸರ್. ನೋಡಿ, ಅಸಹಾಯಕತೆ ಸಮಸ್ಯೆ ಅಲ್ಲ. ಆಗತ್ತೆ ಇಲ್ಲಿಯ ಸಭಾ ನಾಯಕರ ಜನನ ನೋಡಿ ಇಲ್ಲಿಯ ಜನರನ್ನು ದ್ವಿಮುಖ ನೀತಿಯಲ್ಲಿ ಬಿಜೆಪಿ ಅವರು ಮಾಡಿದ್ರಿಂದ ಮಾತ್ರ ಆ ಶಬ್ದ ಬರ್ತದೆ. ಇವರು ಒಂದು ಕಡೆಯಲ್ಲಿ ನೋಡಿ, ನಾನು ನೇರವಾಗಿ ಹೇಳ್ತೇನೆ, ಒಂದು ಕಡೆಯಲ್ಲಿ ಈ ಯೋಜನೆಯನ್ನು ಕಾರ್ಯರೂಪ ತರಲಿಕ್ಕೆ ಈ ಪಕ್ಷ ಕಾರಣ, ಒಂದು ಕಡೆಯಲ್ಲಿ ಇಲ್ಲಿಯ ಸರಿ, ಅಲ್ಲ, ಈಗ ನಾನು ಇಲ್ಲಿಯ ಒಂದೇ- ನಾನು ಒಂದೇ ನೋಡಿ ಹೇಳ್ತೇನೆ. ನೋಡಿ ನಾನು ಅಲ್ಲ, ನಾನು ನೋಡಿ ನಾನು ಮಾತಾಡಿ, ಮಾತಾಡ್ಲಿಕ್ಕೆ ನನಗೆ Yes, ಮಾತಾಡಿ. ನೋಡಿ ಈ ಆ ಅವಧಿಯಲ್ಲಿ ಸಂಸದರಾಗಿದ್ದವರು ಇದೇ ನಳಿನ್ ಕುಮಾರ್ ಕಟೀಲ್ ಸರಿಯಪ್ಪ, ಎಲ್ಲ ಸರಿ, ನಾವೇ. ಅಲ್ಲ ಅಲ್ಲ ನೋಡಿ ನನಗೊಂದು ಅವಕಾಶ ಅವಾಗ ಕೊಡಿ. ಕೇಂದ್ರದ ಪರಿಸರ ಇಲಾಖೆಯಲ್ಲಿ ಆವಾಗ ಯಾವುದೇ ಒಬ್ಬ ಬಿಜೆಪಿಯ MLA ಆಗಲಿ ಬಿಜೆಪಿಯ ಸಂಸದ ಆಗಲಿ ವಿರೋಧ ವ್ಯಕ್ತಪಡಿಸಲಿಲ್ಲ. ಇವಾಗ ಕಾಂಗ್ರೆಸ್ ಆಡಳಿತ ಬಂತು ಅಂತ ಹೇಳುವಾಗ ಇವರ ನಡಿಗೆ ಪ್ರಾರಂಭ ಆಗ್ತದೆ. ಈವಾಗಲೂ ಇವರು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಲ್ಲಿ ಇಲ್ಲಿ MP ಅವರು ಮಲಗಿದ್ರು. Permission ಅಲ್ಲ, ಕೊಡ್ಲಿಲ್ಲ, ಅಲ್ಲ. ನಿಲ್ಲಿಸಿದೆ, ಏ, ಕೊಡ್ಲಿಲ್ಲ. ಎಲ್ಲಿ ನಿಲ್ಲಿಸಿದ್ದು? ಎಲ್ಲಿ ಕೊಟ್ಟಿದೆ? ನಿಲ್ಲಿಸ್ಲೇ ಇಲ್ಲ. ಕೊಟ್ಟೇ ನಿನ್ನೆ- ಇಲ್ಲ. ನಿನ್ನೆ ಚೆನ್ನೈಯ ಅದು ಹಸಿರು ಪೀಠ ಪೀಠದಲ್ಲಿ- stay ಕೊಟ್ಟದ್ದು. ಇಲ್ಲ, 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 ಇಲ್ಲ. ಅನುಮತಿ ಸಿಕ್ಕಿದ ನಿಮ್ಗೆ? ಇಲ್ಲ, ಇಲ್ಲ. ಅನುಮತಿ ನಮಗೆ ಕೊಟ್ಟಿದ್ದ? ಅಲ್ರಿ. ಅಲ್ಲ, ಸಿಕ್ಕಿದ ನಮಗೆ ಅನುಮತಿ. ನಮಗೆ ಅನುಮತಿ ಅಲ್ಲಿ ಸಿಕ್ಕಿದ? ಅನುಮತಿ ಅನುಮತಿ ಸಿಕ್ಕಿದ? ಮಾಡಿದವರು ನೀವೇ. ಅಲ್ಲ, ಅನುಮತಿ ಸಿಕ್ಕಿದ? ಅಲ್ಲ, ಅನುಮತಿ ಕೊಟ್ಟವರು ನೀವೆಲ್ಲ. ಪರಿಸರ ಇಲಾಖೆ ಅನುಮತಿ ಸಿಕ್ಕಿದ? ಅನುಮತಿ Yes, sir. ಕೊಟ್ಟವರು ಯಾರು? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇ ನಾನೊಂದು ಹೇಳ್ತೇನೆ, ನನಗೆ ರಕ್ಷಕ್. ರಮಾನಾಥ್ ರೈ ಅವರ ನನಗೆ ಒಂದು ನಿಮಿಷ stand ನ ಬಗ್ಗೆ ವಿಚಾರ ನೋಡಿ ರಮಾನಾಥ್ ರೈ ಈಗ ಅವರು ಜಿಲ್ಲೆ ಸರ್ವಾನುಮತದಿಂದ- ಅವರು ಎಂತ ಹೇಳಿದ್ರು ನೋಡಿ, ರಮಾನಾಥ್ ರೈ ಅವರ ಸ್ಪಷ್ಟವಾದ ಹೇಳಿದೆ, ಜನರೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಏನು ಭಾವನೆ ಇದೆ ಅದಕ್ಕೆ ಸರಿಯಾಗಿ ರಮಾನಾಥ್ ರೈ ಅವರ ಜೀವನ ಪರ್ಯಂತ ರಾಜಕೀಯ ಮಾಡಿದ್ದು. ಸರ್, ಒಂದು ಮಾತು ಹೇಳ್ಬೋದಿತ್ತು. ಮಾತಾಡ್ತಾರೆ ನನ್ನ ಜಿಲ್ಲೆಯಲ್ಲಿ- ಮಾತಾಡ್ಲಿಕ್ಕೆ ನನ್ನ ನೋಡಿ ಜಿಲ್ಲೆಯಲ್ಲಿ ಅಲ್ಲಲ್ಲ ಜನ ಅಲ್ಲ, ವಿರೋಧ ಅಲ್ಲ, ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಿತ್ತು. ನೋಡಿ ಅದು ಬಿಟ್ಟು ಜನ ನೋಡಿ. ಹೊಡಿಲಿಕ್ಕೆ ಬರ್ತಾರೆ ಬಿಜೆಪಿ ಅಲ್ಲ ಬಿಜೆಪಿಯವರು ಅಂತ ರಾಜಕೀಯ ಮಾಡ್ತಾರೆ. ನನಗೆ just ಒಂದು ಮಾತಾಡ್ಲಿಕ್ಕೆ- ಅಲ್ಲ, ಇಲ್ಲಿ ಬಿಜೆಪಿ ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ ರಾಜಕೀಯ ಅಂತ ನಾವು ನಿಮ್ಗೆ ರಾಜಕೀಯ ಗೊತ್ತು. ಮಾತಾಡುದು ಬೇಡ. ಈ ಜಿಲ್ಲೆಯ ದೃಷ್ಟಿಯಿಂದ ನಾವು ಮಾತಾಡಿದ್ರೆ ಸರಿ, ಎಲ್ಲ ಮಾಡಿದ್ದು ಬಿಜೆಪಿ ಅವರೇ. ಕಾಂಗ್ರೆಸ್ಸಿನ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅವರ ಸ್ಟ್ಯಾಂಡ್ ಏನು? ಅವ್ರು ಖಂಡಿತವಾಗಲು ಜನರಿಗೆ ಬೇಡ ಅಂತ ಹೇಳಿದ್ರು, ಬೇಡ ಅಂತ ಹೇಳ್ತಾರೆ ಅವ್ರು. ಹೇಳಿ ಅಲ್ಲ ಅವರು. ಸರ್ಕಾರ ಹೇಳಿ. ಅವ್ರು ಈಗ ಸರ್ಕಾರ ನೋಡಿ ಅವರು ಹೇಳ್ಬೇಕ್ರಿ. ನೋಡಿ ನಿನ್ನೆ ಇಷ್ಟು ಹೇಳ್ಬೋದು. ಅವರು ಈ ಜಿಲ್ಲೆಯ ಮುಖ್ಯಮಂತ್ರಿ. ನೋಡಿ ನಾನು ಹಿರಿಯ ರಾಜಕಾರಣಿ ಅವರಿಗೆ ಸದನದಲ್ಲಿ ಜಿಲ್ಲೆಯ ಮಾತಾಡ್ಬೇಕು ಮುಖ್ಯಮಂತ್ರಿ ಅವರು. ಗೊತ್ತಿದೆ. ನೋಡಿ ಇಲ್ಲಿ ನಾನು ಒಂದು ಹೇಳ್ತೇನೆ. ಸಂದೇಶ ಏನು ಈಗ ಇಲ್ಲ. ರಾಜ್ಯಕ್ಕೆ ನಾನು ಮಾಡಿದ್ರು ಕೋಲಾರ ರಮಾನಾಥ್ ರೈಗಳು ಇಲ್ಲಿ. ಭಾಗದ ಜನಗಳಿಗೆ ಅಲ್ಲ, ಯಾವ ಅಲ್ಲ, ಸಂದೇಶ ಅಲ್ಲ, ಕೊಟ್ರಿ ಅಲ್ಲ, ನೀವು? ಸಂದೇಶ ಅಲ್ಲ. ಕೋಲಾರ ಭಾಗದ ಜನಕ್ಕೆ ನೀವು ಕೊಟ್ಟ ನೋಡಿ, ಸಂದೇಶ ನೀವು- ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲ, ಅಲ್ಲ, ರಮಾನಾಥ್ ರೈ ಅದು- ಅವರು ಸಪೋರ್ಟ್ ಈಗ ಇದ್ದಾರೆ ಅಂತ ರಾಜಕೀಯ ಸಂದೇಶ ಮಾಡೋದು ಕೊಟ್ಟ ಯಾರು? ನೀವು. ನೋಡಿ ಸಂದೇಶ ಯಾರು ನೋಡಿ, ರಾಜಕೀಯ ನೋಡಿ, ಮಾಡೋದು? ನೋಡಿ ಜಿಲ್ಲಾ ಉಸ್ತುವಾರಿ ನೋಡಿ, ಸಚಿವರಾಗಿ ನಮ್ಮ ನಾವು ಸ್ಥಾನಮಾನ ಹೋದ್ರೂ ಚಿಂತಿಲ್ಲ. ನನ್ನ ಜಿಲ್ಲೆಯ ಜನರಿಗೆ ನ್ಯಾಯ ಕೊಡಬೇಕಿತ್ತು ಅವರು. ನಿಮ್ಮ ಸಂಸದರು ಮೊನ್ನೆ ಹೇಳಿದ್ದಾರೆ. ನೀವು ಏನು? ಅವಾಗ ಮಲಗಿದ್ರಿ. ಈಗ ನೀವು ಅವಾಗ ಹೇಳ್ತೀರಲ್ಲ, implement ನಮ್ಮ ಮಾಡಿದ್ರಿ. ಸರ್ಕಾರದನ್ನೇ ನಾವು ಪ್ರಶ್ನಿಸಿದ್ದೇವೆ. ರಮಾನಾಥ್ ರೈ ಅವರು ಮಾತಾಡಿದ ಬಗ್ಗೆ ನೋಡಿ, ಅಪಸ್ವರ ಇರುವಂತದ್ದು. ರಮಾನಾಥ್ ರೈ ಅವರು ಮೊದಲಿಂದಲೂ ಏನು ಹೇಳಿದ್ದು ಏನು ಹೇಳಿಲ್ಲ ಅವರು. ನೋಡಿ ನೀವು ಅವರು ಏನು ಹೇಳ್ಬೇಕು. ಹೇಳಿದ್ರೆ ನಿಮ್ಮ ಹತ್ರ ಬಂದು ಹೇಳುದಿಲ್ಲ. ಅಲ್ಲ, ಮಾಧ್ಯಮದಲ್ಲಿ ಹೇಳಿ. ನಿಮ್ಮ ಹತ್ರ ಹೇಳುದಿಲ್ಲ. ಅಲ್ಲ, ಎಲ್ಲಿ? ಮಾಧ್ಯಮದಲ್ಲಿ- ವಿಧಾನಸೌಧದಲ್ಲಿ ನೋಡಿ, ಹೇಳಿ. ಅವರು ಏನು ಹೇಳಿದ್ದು, ಪುನರ್ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಲ್ಪಿಸುವಂತೆ ನಾನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತರ್ತೇನೆ. ಸರ್, ನಿನ್ನೆ ಅದನ್ನು ಮಾತಾಡಬಹುದಿತ್ತು. ನೋಡಿ ಅದನ್ನ ಹಾಗೆ ಅದನ್ನು ಮಾತಾಡಬಹುದಿತ್ತು. ನೋಡಿ ಒಂದು ಯೋಜನೆ ನಿನ್ನೆ ಅವರು ಮಾತಾಡಿದ್ದು ಸ್ಪಷ್ಟ ಸಂದೇಶ ನಮ್ಮ ಹತ್ರ ಕೋಲಾರಕ್ಕೆ. ಅಲ್ಲ. ನಮ್ಮಲ್ಲಿ ಒಡಕಿದೆ, ನಮ್ಮಲ್ಲಿ ಹೋರಾಟದಲ್ಲಿ ಒಡಕಿದೆ. ಅಲ್ಲ, ಹೋರಾಟದಲ್ಲಿ ಒಡಕಲ್ಲ. ಹೋರಾಟ ಇಲ್ಲ. ಬಿಜೆಪಿ ಅವರು ಬಂದ್ರೆ ಹೋರಾಟ ಮಾತ್ರ ಅಲ್ಲ. ನನ್ನಲ್ಲಿ ಹೇಳುದಲ್ಲ, ನಿಮ್ಮಲ್ಲಿ ಬಿಜೆಪಿ ಅಲ್ಲ, ಇಲ್ಲಿ ಬಿಜೆಪಿ ಆಡಳಿತ ಮಾಡ್ತಾ ಇದೆಯಾ? ಅವರಿಗೆ ಎದುರಿಕ್ಲಿಕ್ಕೆ ದಕ್ಷಿಣ ಕನ್ನಡ ನೋಡಿ ಅದು ಜಿಲ್ಲೆಯ ಜನರಲ್ಲಿ ಅದು ನೋಡಿ ನೀವು ಮಾಧ್ಯಮದವರು ನೀವು ಮಾಧ್ಯಮ ನೀವು ಮಾಧ್ಯಮದವರು ಐವನ್ ಜನಾರ್ದನ ಪೂಜಾರಿ ಅವರೊಂದು ಭಾಗ. ಪ್ರಸ್ತಾವನೆಯನ್ನು ಮಾತಾಡಲೇಬಾರದು. ಯಾಕೆ? ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ರಮಾನಾಥ್ ರೈ ಅವರು ಜಿಲ್ಲೆಯ ಉಸ್ತುವಾರಿ ನೋಡಿ ಒಂದು ನಿಮಿಷ ಸರ್, ಒಂದು ನಿಮಿಷ ಇದನ್ನು ಕ್ಲಿಯರ್ ಮಾಡಿಬಿಡಿ. ಜಿಲ್ಲೆಯ ಉಸ್ತುವಾರಿ ಸಚಿವರು ನನಗೆ ಅಲ್ಲಿ ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಈ ಹೌದು. ಎತ್ತಿನಹೊಳೆ ಇದನ್ನ ಹೇಳಿದ್ದಾರೆ ಅವರು.
ನನಗೆ ಜಿಲ್ಲೆಯಲ್ಲಿ ಜನ ಹೊಡಿಲಿಕ್ಕೆ ಬರ್ತಾರೆ ಅಂತ ಹೇಳಿ ಅದೇ ಇವರ ಅಂತ create ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಾ ಇರುವಂತವರು ಹೋರಾಟ ಇವರು ಬಿಜೆಪಿಯವರು ಮಾತ್ರ ಅಲ್ಲಲ್ಲ ಇಲ್ಲಿ ಕ್ರಿಯೇಷನ್ ಮಾಡ್ತಾ ಇದ್ದಾರೆ ನೋಡಿ. ನೀವು ಜನ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಜನರು ಮಾತಾಡೋದು ಜನರು ಹೋರಾಟ ಅಲ್ಲಲ್ಲ ಜನರ ಧ್ವನಿ ಆಗ್ಬೇಕಲ್ಲ ರಮನಾಥ್ ರೈ ಅವರು. ಅಲ್ಲ ಧ್ವನಿ ಅಲ್ಲ ಜನರ ಧ್ವನಿ ನಮ್ಮ ಜಿಲ್ಲೆಯ ಎಂಪಿ ಅವರು ಜನರ ಧ್ವನಿಯಾಗಿ ಎಲ್ಲಿ ಧ್ವನಿ ಯಾವಾಗದ ಧ್ವನಿ 4 ದಿನ ಯಾವಾಗ ಧ್ವನಿ ನಿರಂತರ ಹೋರಾಟ ಮಾಡಿಲ್ಲ. ಈಗ ರಾಜಕೀಯ ಮಾಡ್ಲಿಕ್ಕೆ ಧ್ವನಿ ಆದದ್ದ ಏನ್ ಮಾಡ್ತೀರಿ? ಆವಾಗ ಎಲ್ಲಿ ಹೋಗಿತ್ತು ರಮನಾಥ್ ರೈ ಅವರ ಸ್ಟ್ಯಾಂಡ್ ಆವಾಗ ಧ್ವನಿ ಎಲ್ಲಿ ಹೋಗಿತ್ತು? ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ ನೇತ್ರಾವತಿ ಸರ್ಕಾರ ಹೋಗ್ತದೆ. ಅಲ್ಲ ಅವರು ನೋಡಿ ಅವರು ಹೋರಾಟ ಕಾಂಗ್ರೆಸ್ ನಿರ್ಣಯ ನೋಡಿ ಇವರು ಒಬ್ಬ ಮಂತ್ರಿಯಾಗಿದ್ದುಕೊಂಡು ಇವರಿಗೆ ಎತ್ತಿನ ಬಿಜೆಪಿ ಅವರದ್ದು ಬಿಡಿ ವ್ಯವಸ್ಥೆ ಇವರದ್ದು ದ್ವಿಮುಖ ನೀತಿಯನ್ನು ನಾವು ಒಪ್ಪುವುದಿಲ್ಲ. ಅದಕ್ಕೆ ಎತ್ತಿನ ಹೊಳೆಯ ಹೋರಾಟದ ತಂಡ ಏನಿದೆ, ನಿರಂಜನ್ ರೈ ಇರಬಹುದು ಅಥವಾ ಹೊಳ್ಳ ಅವರ ಇಡೀ ತಂಡ ಇರಬಹುದು, ಅದರಲ್ಲಿ ಬೇರೆ ಬೇರೆ ಪಕ್ಷದಲ್ಲೂ ಇರಬಹುದು, ನಾನು ಹೇಳಲಿಕ್ಕೆ ಹೇಳುವುದಿಲ್ಲ. ಅವರು ಏನು ಹೇಳಿದ್ರು, ಮಯ್ಯರ್ ಅವರು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಸವಿಸ್ತಾರವಾಗಿ ಮಾತಾಡುವಾಗ ನಾನು ಮುಖ್ಯಮಂತ್ರಿ ಅವರ ಗಮನಕ್ಕೆ ಪ್ರಸ್ತಾವನೆಯನ್ನು ತಂದ್ರೆ ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿಮಿಷ ಇದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. 24 TMC ನೀರು ಎತ್ತಿನ ಹೊಳೆಯಲ್ಲಿ ಉಂಟು ಅಂತ DPR ರೆಡಿ ಮಾಡಿದವರು ಯಾರು? ನೀವು ಮಾಧ್ಯಮದವರು. ನಾವು ಅಲ್ಲ ಒಂದು ನಿಮಿಷ ನೋಡಿ ಆ ರಿಪೋರ್ಟ್ ಅನ್ನು ನೋಡಿ ನನಗೆ ಆ ರಿಪೋರ್ಟ್ ಅನ್ನು ನೋಡಿ ನಾನು ಒಂದು ಹೇಳ್ತೇನೆ ಕೇಳಿ. ಆ ರಿಪೋರ್ಟ್ ಅನ್ನು ಏಕಾಏಕಿಯಾಗಿ ಓರಲ್ ಆಗಿ ಮಾಬಲ್ಮಾರನಿಗೋ ಉಮನಾಥ್ ಕೋಟೆಯನಿಗೋ ಅಥವಾ ರಮನಾಥ್ ರೈಗೋ ಅಥವಾ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಲಿ ಪುನರಪಿ ಅದನ್ನು ಪರಿಶೀಲನೆ ಮಾಡಬೇಕು. ಅದನ್ನು ಪುನಃ ಅಧ್ಯಯನ ಮಾಡಬೇಕಾದ್ರೆ ಇನ್ನೊಮ್ಮೆ ಅವಕಾಶ ಕಲ್ಪಿಸಬೇಕು. ನೋಡಿ ಏಕಾಏಕಿ ಯೋಜನೆ ನೋಡಿ ನಾನು ಒಂದು ಹೇಳ್ತೇನೆ, ಆ ಯೋಜನೆಯನ್ನು ಒಂದು ಯೋಜನೆ ಕೈಗೆತ್ತಿಕೊಳ್ಳುದು 13,000 ಕೋಟಿ ಯೋಜನೆ ಕೈಗೆತ್ತಿಕೊಳ್ಳುತ್ತು ಏಕಾಏಕಿ ಯಾರೋ ಬೊಬ್ಬೆ ಹೊಟ್ಟಿರೋದು ಆಗುದಿಲ್ಲ. ಆದ್ರೆ ಪುನರ್ ಪರಿಶೀಲನೆ ವಿಚಾರ ಬರ್ತಾ ಇಲ್ಲ. ನೀವು ತಪ್ಪು ಅಭಿಪ್ರಾಯ ಹೇಳ್ಬಾರ್ದು. ನೋಡಿ ರಮನಾಥ್ ರೈ ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ. ಹೌದು ಅಲ್ಲಲ್ಲ ಅವರಿಗೆ ಅಲ್ಲ ನೋಡಿ ಯೋಜನೆ ನಿಲ್ಲಿಸುದಲ್ಲ. ಎತ್ತಿದಂತ ಪ್ರಶ್ನೆ ಕೂಡ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ನೋಡಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ನೋಡಿ ಯೋಜನೆಯನ್ನು ಒಂದು ಸರ್ಕಾರ ಕೈಗೆತ್ತಿಕೊಂಡ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅಲ್ಲಿ ಅಷ್ಟು ನೀರಿಲ್ಲ ಅಂತ ಪ್ರೂವ್ ಮಾಡಿದ್ರೆ ಮಾತ್ರ ಸಾಧ್ಯತೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಉಮನಾಥ್ ಕೋಟೆನ್ರೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನ ಮುಂದಿಟ್ಟುಕೊಂಡು ನಾಟಕ ಮಾಡ್ತಾ ಇರುವಂತದ್ದು ನೈಜ ಕಾಳಜಿಯಿಂದ ಈ ಹೋರಾಟಕ್ಕೆ ಬಿಜೆಪಿ ಇಳಿದಿರುವಂತದ್ದಲ್ಲ. ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡುವಂಥದ್ದಲ್ಲ. ಚುನಾವಣೆಯಲ್ಲಿ ನಾವು ನಾಡೋದು ಜನರ ಬಳಿಗೆ ಬೇಕಾದಷ್ಟು ನಮ್ಮ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದಿದೆ, ಅದೇ ಇವರ ವೈಫಲ್ಯಗಳು ಇದೆ ರಾಜ್ಯ ಸರ್ಕಾರದ, ಅದನ್ನು ಇಟ್ಕೊಂಡು ಹೋಗ್ತೇವೆ. ಒಂದು ನಾವು ಹೇಳುವಂತಹದ್ದು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ನೀವು ನೀರು ಕೊಡಬೇಡಿ ಅಥವಾ ಇನ್ನೊಂದು ಕಡೆಗೆ ನೀರು ಕೊಡಬೇಡಿ ಅಂತ ನಾವು ಹೇಳುವುದೇ ಇಲ್ಲ ಬಿಜೆಪಿ. ನಾವು ಹೇಳುವಂತಹದ್ದು ಈಗ ಎತ್ತಿನ ಹೊಳೆ ಯೋಜನೆಯ ಇಲ್ಲಿ ಒಂದು ನಾನು ಸಿಂಪಲ್ ಆಗಿ ಕೇಳುವಂತದ್ದು, ಒಂದು ಹೋರಾಟ ಆರಂಭ ಆಯ್ತು. ಉಪ್ಪಿನಂಗಡಿಯಲ್ಲಿ ಒಂದು ಹೋರಾಟ ಆಯ್ತು, ಆನಂತರ ಬೆಳ್ತಂಗಡಿಯಲ್ಲಿ ಮಾಡಿದ್ರು. ಅದನ್ನ ನೀವು ಕಿತ್ತುಕೊಂಡ್ರಿ ಅವರ ಕೈಯಿಂದ. ನಮ್ಮ ಕಿತ್ತುಕೊಳ್ಳುವಂತದ್ದಲ್ಲ, ನಾವು ಹೋರಾಟ ಈಗ ದಿಕ್ಕು ತಪ್ಪಿದೆ. ಹೋರಾಟ ಮೊದಲಿನ ಕಾವು ಈಗ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ. ನೋಡಿ ಯಾರು ಹೋರಾಟ ನೀವು ಅದಕ್ಕೆ ಎಂಟರ್ ಆದ ನಂತರ ಈ ಪರಿಸ್ಥಿತಿ ಬಂದದ್ದು ನೋಡಿ. ನಾವು ಯಾರೇ ಹೋರಾಟ ಮಾಡಿದ್ರು ಅದಕ್ಕೆ ನಮ್ಮ ಭಾರತೀಯ ಉಪ್ಪಿನಂಗಡಿಯಲ್ಲಿ ಒಂದು ಅತ್ಯಂತ ದೊಡ್ಡ ಪ್ರತಿಭಟನೆ ಅದರಲ್ಲಿ ನಾವು ಭಾಗವಹಿಸಿದ್ರಿ. ಪಕ್ಷದ ಧ್ವಜ ಇಲ್ಲದೆ ಭಾಗವಹಿಸಿದ್ರಿ. ಆನಂತರ ನೀವೊಂದು ಪಾದಯಾತ್ರೆ ಮಾಡಿದ್ರಿ. ಹೋರಾಟ ಕಳೆಗುಂದುತ್ತಾ ಬರ್ತಾರೆ. ಪ್ರತಿ ಒಂದು ಸಂಘ ಕಾರಣಕ್ಕಾಗಿ ಈಗ ಆದದ್ದು ಪ್ರತಿ ಒಂದು ಸಂಘ ಸಂಸ್ಥೆಗಳು ಮಾಡಿದಾಗಲೂ ನಮ್ಮ ಸಂಸದರು ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಭಾಗವಹಿಸಿದೆ. ಅವರು ಹೇಳಿದ್ದೇ ಯಾರು ಮಾಡಿದ್ರು ನಾನು ಅದರೊಟ್ಟಿಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಆದ್ರೆ ನಾನು ಸಹಿಸುವುದಿಲ್ಲ. ಒಂದು. ಎರಡನೇದ್ದು, ನೀವು ನೀರು ಕೊಡಬೇಡಿ ಅಂತ ನಾವು ಹೇಳುವಂಥದ್ದಲ್ಲ. ನಾವು ಹೇಳುವುದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ದಕ್ಷಿಣ ಕನ್ನಡ ಉಡುಪಿ ಅವಿಭಜಿತ ಜಿಲ್ಲೆ ಏನಿದೆ ಅಥವಾ ಈ ಕರಾವಳಿ ಭಾಗದ ಜನರು ಏನಿದ್ದಾರೆ, ಯಾರು ಈ ಒಂದು ನೇತ್ರಾವತಿ ನೀರನ್ನು ಕುಡಿಯುತ್ತಿದ್ದಾರೆ, ಆ ಭಾಗದ ಜನಪ್ರತಿನಿಧಿಗಳನ್ನ, ಜನರನ್ನ, ಬುದ್ಧಿಜೀವಿಗಳನ್ನ, ತಿಳಿದವರನ್ನ ಕರೆದು ಒಂದು ಚರ್ಚೆ ಮಾಡಿ,
ಚರ್ಚೆ ಮಾಡಿ ಅದೇ ಸಾಧಕ ನನ್ನ ಬಾಧಕಗಳನ್ನ ಪ್ರಶ್ನೆಗೆ ಚರ್ಚಿಸಿ ನೀವು ಆಮೇಲೆ ಯಾಕೆ ಮಾಡಬೇಕಿತ್ತು ಅಂತ ಪ್ರಶ್ನೆ. ನೀವು ಇದರಲ್ಲಿ ಎಂಟರ್ ಆಗಿ ರಾಜಕೀಯದ ವೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ಸಾಧ್ಯವಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅನ್ಯಾಯವಾಗುವುದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಪಕ್ಷದ ಧ್ವಜ ಇಟ್ಕೊಂಡು ಯಾಕೆ ಮಾಡಿದ್ರಿ? ಅವರು ಲೀಡ್ ಮಾಡ್ತಾ ಇದ್ರು ಹೋರಾಟ. ಅಲ್ಲರಿ, ಸಂಸದರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ನಾವು ಪಕ್ಷದಿಂದ ಇವರೇನ್ ಹೇಳ್ತಾರೆ ಡಿ ವಿ ಸದಾನಂದ ಗೌಡ, ಅದೇ ಪಕ್ಷದಲ್ಲಿ ನಮ್ಮ ಜಿಲ್ಲೆಗೆ ಅನ್ಯಾಯ ಇದೆ, ನಾವು ಬಿಡುವುದಿಲ್ಲ ಅಂತ ಹೇಳ್ತಿದ್ದೇವೆ. ಇದು ನಮ್ಮ ನಿಜವಾದ ನಾವು ನಮ್ಮ ಹೆಮ್ಮೆಯಿಂದ ಹೇಳುವಂತದ್ದು. ಇವರಿಗೆ ಧೈರ್ಯ ಇಲ್ಲ. ವಿಚಾರ ಪ್ರಸ್ತಾಪ ಆಯ್ತದು. ಡಿಸ್ಟ್ರಿಕ್ಟ್ ಬಿಜೆಪಿ, ಡಿಸ್ಟ್ರಿಕ್ಟಿನ ಬಿಜೆಪಿಯ ಪ್ರೆಸಿಡೆಂಟ್ ಹೋರಾಟದಲ್ಲಿ ಇದ್ದಾರೆ. ಇದೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಧೈರ್ಯ ಇಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳನ್ನ ಎದುರು ಹಾಕಲಿಕ್ಕೆ, ಸರ್ಕಾರವನ್ನು ಎದುರು ಹಾಕಲಿಕ್ಕೆ ರಮಾನಾಥ್ರೈಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಧೈರ್ಯ ಇಲ್ಲ. ಇವತ್ತು ಅವರು ಧೈರ್ಯ ತಗೊಳ್ಬೇಕು. ಈ ಜಿಲ್ಲೆಗೆ ಅನ್ಯಾಯ ಆಗುವಾಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಒಂದು ರಾಜಕೀಯ ಮಾಡಬೇಡಿ, ನೀವು ಹೋರಾಟ ಮಾಡಿ, ನಾನೊಂದು ಹೇಳ್ತೀನಿ, ನೀವು ಪ್ರೊಟೆಸ್ಟ್ ಮಾಡಿ, ನೀವು ಒಂದು ರಾಜಕೀಯ ಮಾಡಿ. ನಾನು ಒಂದು ಹೇಳ್ತೀನಿ, ಈ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗುವಾಗ ಯಾವ್ದಾದ್ರು ಒಬ್ರು ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದಾರಾ? ಇಲ್ಲ. ಯಾವ್ದಾದ್ರು ಸಂಸದರು ಇವರೇ ಆಗಿದ್ರು ಎಲ್ಲಿಯಾದ್ರೂ ಕೊಟ್ಟಿದಾರ? ಸರಿ ಸರ್, ಕಡೆಗಾದ್ರೂ ಎಚ್ಚೆತ್ತುಕೊಂಡ್ರೆ ಅವರು. ನಾನು ಅಲ್ಲ ನೋಡಿ, ನಿನ್ನೆ ಹಸಿರು ಪೀಠ ಏನು ಡಿಸಿಷನ್ ಕೊಟ್ಟಿತ್ತು? ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ಪರ್ಮಿಷನ್ ಇಲ್ಲ, ಕೊಡ್ಲಿಲ್ಲ. ಆದ್ರೆ ಒಬ್ಬ ಸಂಸದರು ಮಂಗಳೂರಿನಿಂದ ಬೆಳ್ತಂಗಡಿ ಎತ್ತಿನ ಹೊಳೆಯವರೆಗೆ ನಡೆಯಲಿಕ್ಕೆ ರಾಜಕೀಯ ಧ್ವಜವನ್ನು ಹಿಡಿದು ನಡೆಯಲಿಕ್ಕೆ ಆಗ್ತದೆ ಅಂತೆ. ಅವರ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ಕೇಂದ್ರ ಸರ್ಕಾರದ ಒಬ್ಬ ಲೋಕಸಭಾ ಸದಸ್ಯನಾಗಿದ್ದುಕೊಂಡು ಕೇಂದ್ರದ ಪರಿಸರ ಇಲಾಖೆಯಲ್ಲಿ ಇದನ್ನು ನಿಲ್ಲಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲ ನೋಡಿ, ಕೇಳಲಿಲ್ಲ, ನಾವು ಕೊಡ್ಲಿಲ್ಲ. ಟೆಂಡರ್ ಕರೆದವರು ಯಾರು? ನೀವು ಸಂಸದರು ಏನ್ ಮಾಡ್ತಾ ಇದ್ರೆ ನೋಡಿ, ಸಂಸದರು ಪರಿಸರ ಇಲಾಖೆ ಯಾಕೆ ಇಲ್ಲಿ ಮಾತ್ರ ಇಲ್ಲಿ ರಾಜಕೀಯ ಧ್ವಜ ಇಟ್ಕೊಂಡು ಮಾಡ್ತಾರೆ. ಅವರು ಬೇರೆ ಎಲ್ಲೂ ಲೋಕಸಭೆಯಲ್ಲಿ ಎಲ್ಲೂ ಮಾತಾಡಿದಂತ ವಿಷಯ ಇಲ್ಲ. ಲೋಕಸಭೆಯಲ್ಲಿ ನೋಡಿ, ಪರಿಸರ ಇಲಾಖೆದು ಅಪ್ರೂವಲ್ ಬೇಕೇ ಬೇಕು. ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ. ಒಂದು ನಿಮಿಷ ನೋಡಿ, ಇವರು ಕೇಳ್ತಾರೆ ರಾಜ್ಯ ಪರಿಸರ ಇಲಾಖೆಯಿಂದ ಕೇಂದ್ರ ಪರಿಸರ ಇಲಾಖೆಯಿಂದ ಇವರು ಕೇಳಿದಾರ? ಕೇಳಿಲ್ಲ. ನಾವಲ್ಲ, ಅಲ್ಲ ಮಾಡಿದ್ ಯಾರ್ರಿ? ಅಲ್ಲರಿ, ನೀವು ಮಾಡಿದವರ ಬಗ್ಗೆ ಮಾತಾಡಿ. ಒಂದು ಯೋಜನೆ ಡಿಪಿಆರ್ ಅಂದ್ರೆ ಏನು ನೋಡಿ. ನೀವು ನೋಡಿ, ಹೋದ ಸಲ ಲೋಕಸಭಾ ಚುನಾವಣೆ ಬರುವಾಗ ನೋಡಿ, ಒಂದು ನಿಮಿಷ ಪ್ರಕ್ರಿಯೆಗಳದೆಲ್ಲ ಲೋಕಸಭೆ ಚುನಾವಣೆ ಆಗುವಾಗ ತುರ್ತು ಅರ್ಜೆಂಟ್ ಮಾಡಿದ್ದು ಎಲ್ಲಿ ಮಾಡಿರ್ಬೋದು. ಅಧಿಕೃತ ಅಲ್ಲ, ಡಿಪಿಆರ್ ಆಗಿ ಆ ಡಿಪಿಆರ್ ಆಗಿ ಎಸ್ಟಿಮೇಟ್ ಆಗ್ತದೆ. ಎಸ್ಟಿಮೇಟ್ ಎಷ್ಟು ಆಗ್ತದೆ? ಎಸ್ಟಿಮೇಟ್ ಅದನ್ನು ಭೂಮಿ ಪೂಜೆ ಮಾಡಿ ಅಪ್ರೂವಲ್ ಕೊಟ್ಟದ್ರಿ. ಸದಾನಂದ ಗೌಡ್ರೆ ಅಪ್ರೂವಲ್ ಕೊಟ್ಟದು, ಬೇರೆ ಯಾರಲ್ಲ. ಎಸ್ಟಿಮೇಟ್ ಗೆ ಅಪ್ರೂವಲ್ ಕೊಡಬಹುದು. ಕೆಲಸ ಪ್ರಾರಂಭಿಸಿದ ಯಾರು? ಏನ್ರಿ? ವೀರಪ್ಪ ಮೊಯ್ಲಿ ಅವರು. ನೋಡಿ, ವೀರಪ್ಪ ಮೊಯ್ಲಿ ಹೇಳ್ತೇನೆ, ವೀರಪ್ಪ ಮೊಯ್ಲಿ ಅವರು. ಅಲ್ಲ ನೋಡಿ, ವೀರಪ್ಪ ಮೊಯ್ಲಿ ಎಂತದು? ವೀರಪ್ಪ ಮೊಯ್ಲಿ ಒಂದು ಭೂಮಿ ಪೂಜೆ ಮಾಡಿ ಎಂಪಿ ನಮ್ಮ ಎಂಪಿ ಅವರು ಮಲಗಿದ್ರ? ನಮ್ಮ ಎಂಪಿ ಅವರು ಆ ಸಂದರ್ಭದಲ್ಲಿ ಮಾತಾಡಿದ ಒಂದು ಶಬ್ದವನ್ನು ಹೇಳಿ. ವೀರಪ್ಪ ಮೊಯ್ಲಿ ನಮ್ಮ ಎಂಪಿ ಅವರು ಮಾತಾಡಿದ ಒಂದು ಶಬ್ದವನ್ನು ಮಾಡುವಾಗ ನಮ್ಮ ಎಂಪಿ ಅವರು ಹೋಗಿ ಸಿದ್ದರಾಮಯ್ಯ ಮತ್ತು ವೀರಪ್ಪ ಮೊಯ್ಲಿ ಅವರು ಭೂಮಿ ಪೂಜೆ ಮಾಡಿದ್ದಾರೆ. ನೋಡಿ ಇಲ್ಲಿ ನೋಡಿ, ನಾನು ಒಂದು ಹೇಳ್ತೇನೆ, ನಾವು ಯಾವುದೇ ಒಂದು ವಿಷಯನ್ನು ತಿರುಗಿಸಿ ಇಲ್ಲಿ ಸುಳ್ಳು ಮಾತಾಡ್ಲಿಕ್ಕೆ ಕೂತದ್ದಲ್ಲ, ವಾಸ್ತವಿಕತೆಯನ್ನು ಮಾತಾಡ್ಲಿಕ್ಕಿಲ್ಲ ನಾನು ಕೂತದ್ದು. ಪ್ರಾಜೆಕ್ಟ್ ರಿಪೋರ್ಟ್ ಆಗಿ ಟೆಂಡರ್ ಪ್ರಕ್ರಿಯೆ ಅಪ್ರೂವಲ್ ಕೊಟ್ರೆ ನೋಡಿ, ಒಂದು ನಿಮಿಷ, ಟೆಂಡರ್ ಪ್ರಕ್ರಿಯೆ ಮಾಡಿದ್ದು ನೀವು ಅಲ್ಲ. ಟೆಂಡರ್ ನೋಡಿ, ಆ ಕೆಲಸಕ್ಕೆ ಅನುಮೋದನೆ ಕೊಟ್ಟದ್ದು ಸದಾನಂದ ಗೌಡರು ಸೈನ್ ಮಾಡಿದ್ದಾರೆ. ದುಡ್ಡು ಕೊಟ್ಟದ್ದು ನಿಮ್ಮ ಅದು ಮತ್ತೆ ಯೋಜನೆಯನ್ನು ಕಾರ್ಯರೂಪಕ್ಕೆ ಯಾವ ತರ್ತಾರೋ ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಈಗ ನಾವು ಇರ್ಬೋದು, ಇನ್ನೊಂದು ಸರ್ಕಾರ ಬರ್ಬೋದು, ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ ಏಕಾಏಕಿ ಆಗಿ ಆಗುದಿಲ್ಲ. ಇವಾಗ ಕೈ ಬಿಡ್ಬೇಕಾದ್ರೆ ಇವರು ಮಹಿಳೆಯರ ಬಗ್ಗೆ ಹೇಳ್ತಾರೆ. ಅಲ್ಲ, ಇವರು ವೀರಪ್ಪ ಮೊಯ್ಲಿಯವರ ಬಗ್ಗೆ ಮಾತಾಡೋದ ಲೋಕಸಭಾ ಸದಸ್ಯರು ಅಲ್ಲಿ ಅವರು ಅಷ್ಟು ಮಾಡುವಾಗ ಇಲ್ಲೇ ಲೋಕಸಭಾ ಸದಸ್ಯರು ಮಲಗಿದ್ರ ಒಂದು ಅವಕಾಶ ನೋಡಿ, ನಾನು ಮಾತಾಡುವಾಗ
ನೀವು ಮಾತಾಡೋ ನಾನು ಬಿಡ್ತೇನೆ. ಇಲ್ಲ, ನನಗೊಂದು ಅವಕಾಶ ಕೊಡಿ ಆಯ್ತು, ಮಾತಾಡಿ. ನೀವು ಮಾತಾಡಿ, ನಾನು ಈಗ ನೀವು ಕೇಳ್ತೀರಿ ಇಲ್ಲಿಯ ಲೋಕಸಭಾ ಸದಸ್ಯರು ಮಲಗಿದ್ದಾರಾ ಅಂತ. ಯಾರೂ ಮಲಗಲಿಲ್ಲ. ಆದ್ರೆ ಹೋದ ಸಲ ನೀವು ರಾಜಕೀಯ ಅಂತ ಹೇಳ್ತೀರಲ್ಲ ರಕ್ಷತ್, ಹೋದ ಸಲ ಲೋಕಸಭಾ ಚುನಾವಣೆ ಬರ್ತದೆ, ವೀರಪ್ಪ ಮೊಯ್ಲಿ ಅವರು ವಾಶ್ ಔಟ್ ಆಗ್ತಾರೆ ಅಂತ ಗೊತ್ತಾಗುವಾಗ ಸಿದ್ದರಾಮಯ್ಯನ ಹತ್ರ ದುಡ್ಡು ಇಡಿಸಿ ಕೊಂಡೋಗಿ ನಿಜವಾಗಿ ಆಗುವುದು ಸಕಲೇಶ್ಪುರದ ಎತ್ತಿನ ಹೊಳೆಯಲ್ಲಿ ಆಗ್ಬೇಕಂತ ಭೂಮಿ ಪೂಜೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆ ಮಾಡಿಸಿದ್ರು. ಯಾರು ಮಾಡಿದ್ದು? ನಾವ? Yes, ನೀವು ಮಾಡಿ. ಮಾಡಿದಿರಿ ರಾಜಕೀಯ. ಒಂದು ಪ್ರಶ್ನೆ ಆವಾಗ ಅಲ್ಲ, ಮಾಡಿದಿರಿ. ಅಲ್ಲ. ನಿನ್ನೆ ಹಸಿರು ಪೀಠದ ನೀವು ಪರಿಸರ ಮಾಡಿದ್ರಿ. ನೀವು ಈ ಬಗ್ಗೆ ಕಳೆದ 4 ದಿನದ ಇವರ ಪಾದ್ರಯಾತನ್ನು ಹೊರತುಪಡಿಸಿ ಅದಕ್ಕಿಂತ ಮುಂಚಿತವಾಗಿ ಈ 2 ವರ್ಷದ ಅವಧಿಯಲ್ಲಿ ಲೋಕಸಭಾ ಸದಸ್ಯರು ಎಲ್ಲಿಯಾದರೂ ಈ ಯೋಜನೆಗೆ ವಿರುದ್ಧವಾಗಿ ಮಾತಾಡಿದ್ದಿದೆಯಾ? ಈ ಕೇಂದ್ರದಲ್ಲಿರಬಹುದು. ಅಲ್ಲ ನೋಡಿ, ರಾಜಕೀಯದಲ್ಲಿ ಮಾತಾಡುದು ನಾನು ಹೇಳುದು, ಎಲ್ಲಿ ಸಹ ಮಾತಾಡಲಿಲ್ಲ. ಕೇವಲವಾಗಿ ಆ ಎತ್ತಿನ ಹೊಳೆ ಯೋಜನೆಯ ಏನು ನಿರಂಜನ್ ರೈ ಇರುವುದು ಅವರ ಇಡೀ ತಂಡ, ಹೊಳ್ಳರವರ ತಂಡ, ಅವರು ಹೋರಾಟ ಮಾಡ್ತಿದ್ರು, ನಾವು ಬೆಂಬಲ ಇದ್ದೇವೆ. ಆದ್ರೆ ಅದನ್ನು ರಾಜಕೀಯವಾಗಿ ಮಾಡಿದವರು ಯಾರು? ನಿಮ್ಮ ಕಡೆಯಿಂದ ಒಂದು ರಿಯಾಕ್ಷನ್. ಹಸಿರು ಪೀಠ ಹೇಳಿದೆ, ಹೌದು, ಪರಿಸರ ಇಲಾಖೆಯಿಂದ ಪರ್ಮಿಷನ್ ಇಲ್ಲದೆ ಇವರು ಕೊಡ್ಲಿಲ್ಲ. ಆಯ್ತಾ? ಇವರು ಕೊಡ್ಲಿ. ನೋಡಿ ಇಲ್ಲಿ ಕೇಳಿ, ಅನಧಿಕೃತ ಕಾಮಗಾರಿಯನ್ನ ಕಂಟಿನ್ಯೂ ಯಾಕೆ ಮಾಡ್ತಾ ಇದ್ದೀರಿ? ಕಂಟಿನ್ಯೂ ಯಾಕೆ ಮಾಡ್ಕೊಂಡು ಬಂದ್ರಿ? ನೋಡಿ ಕಂಟಿನ್ಯೂ ಯಾಕೆ ಮಾಡಿದ್ರಿ? ನೋಡಿ, ಅಧಿಕೃತ ಹೇಗೆ ಆಗೋದು? ಪೂರ್ತಿಯಾಗಿ ಕೇಳಿ. 7ನೇ ತಾರೀಕಿಗೆ ಕಂಟಿನ್ಯೂ ಅಲ್ಲ, ತಾತ್ಕಾಲಿಕ ತಡೆಯಾಜ್ಞೆ ಏನು? ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ ಇಲ್ಲಿ ತನಕ ತಂದದ್ದು ಯಾರು? ನೋಡಿ, ಪರಿಸರ ಇಲಾಖೆಯ ಏನಿದನ್ನು ನಮ್ಮ ರಾಜ್ಯ ಸರ್ಕಾರದ ವಕೀಲರು ಸಬ್ಮಿಟ್ ಮಾಡಲಿಲ್ಲ. ಅದಕ್ಕಾಗಿ ತಾತ್ಕಾಲಿಕವಾಗಿ ಡಿಸೆಂಬರ್ 7ರವರೆಗೆ ನೋಡಿ, ನಾನು ಆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನೊಮ್ಮೆ ಬರ್ತೇನೆ. ಯಾಕೆಂತ ಹೇಳಿದ್ರೆ, ಸರ್ಕಾರದ ವಕೀಲರು ಸಬ್ಮಿಟ್ ಮಾಡ್ಲಿಲ್ವೋ, ಅವರದ್ದು ಇದೆಯೋ ಇಲ್ವೋ ಅಂತ ಹೇಳುವುದನ್ನು ಹೇಳಲಿಕ್ಕೆ ಆಗುದಿಲ್ಲ. ಈಗ ಡಿಸೆಂಬರ್ 7ಗೆ ನಾನು ಸಬ್ಮಿಟ್ ಮಾಡ್ತೇನೆ ಅಂತ ಹೇಳುವುದಕ್ಕಾಗಿ ಅಷ್ಟವರೆಗೆ ನೋಡಿ, ಒಂದು ಅನಧಿಕೃತ ಕಾಮಗಾರಿ, ಪರಿಸರ ಇಲಾಖೆಯಿಂದ ಪರ್ಮಿಷನ್ ಕೊಡ್ಲಿಲ್ಲ ಅನ್ನುವಂಥದ್ದು ಅನಧಿಕೃತ ಕಾಮಗಾರಿ. ಅದು ಗೊತ್ತಿದ್ದು ಸಿದ್ದರಾಮಯ್ಯ ಅವರು, ವೀರಪ್ಪ ಮೊಯ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, 3 ವರ್ಷದಲ್ಲಿ ನಾವು ಕಂಟಿನ್ಯೂ ಮಾಡ್ತೇವೆ, 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೇವೆ. ನೋಡಿ, ಇಲ್ಲಿ ಒಬ್ಬ ಗೌರವಾನ್ವಿತ MP ಅವರೇ, ಅವರ ಕೇಂದ್ರ ಸರ್ಕಾರದಲ್ಲಿ ಪರ್ಮಿಷನ್ ಆಗದಿದ್ರೆ ಇಷ್ಟವರೆಗೆ ಇಲ್ಲಿ ಹೋರಾಟ ಮಾಡುವ ಬದಲು ಅಲ್ಲಿ ಹೋರಾಟ ಮಾಡಬಹುದಿತ್ತಲ್ಲ. ನೀವು ಅನುಮತಿ ಇಲ್ಲ ಅಂತ ಹೇಳುದು. ನೋಡಿ, ಡಿಸೆಂಬರ್ 7ಗೆ ನೋಡಿ, ನಾನು ಒಂದು ಹೇಳ್ತೇನೆ, ನಾನು ಒಬ್ಬ ಒಂದು ಕಡೆಯಲ್ಲಿ ಜನಪ್ರತಿನಿಧಿ, ಸಣ್ಣ ಲೆವೆಲ್ ಅಲ್ಲಿ ಸಹ ನಮ್ಮ ಹಿಂದಿನ ಆಡಳಿತ ಏನು ಒಂದು ಯೋಜನೆ ಮಾಡಿದ ಬ್ಲಂಡರ್ ಅಂತ ಇಟ್ಕೊಳ್ಳಿ. ಅಲ್ಲ, ಬ್ಲಂಡರ್ ಅಂತ ಆಗುದಿಲ್ಲ, ಅದು ಬ್ಲಂಡರ್ ಆದದ್ದನ್ನು ನೋಡ್ಕೊಳ್ಬೇಕು. ನೋಡಿ, ಬ್ಲಂಡರ್ ಮಾಡಿದ ಯಾರು? ಕಂಟಿನ್ಯೂ ಮಾಡಿದ್ರಿ. ನೋಡಿ, ಪರಿಸರ ಇಲಾಖೆಯಿಂದ ಪರ್ಮಿಷನ್ 24 TMC ನೀರಿದೆ ಅಂತ ರಿಪೋರ್ಟ್ ಮಾಡಿದವರು ಯಾವಾಗ? ಸರಿ ಸರ್, ಈಗ ನೋಡಿ ಒಂದು ಯೋಜನೆ, ನೋಡಿ ಒಂದು ಯೋಜನೆಯನ್ನು ಯಾರು ನೋಡಿ, ನಾನು ಇಲ್ಲಿರುವಾಗ ಒಂದು ಯೋಜನೆನೇ ಕಾರ್ಯರೂಪಕ್ಕೆ ತರುವುದು ನನ್ನ ಆಡಳಿತ ಅದು ನಂತರ. ನೋಡಿ, ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದದ್ದು ಹಂತ ಹಂತವಾಗಿ. ಈಗ ನಾಡದು ನಮ್ಮ ಸರ್ಕಾರ ಇಲ್ಲದ್ರೆ ಆ ಯೋಜನೆ ಪುನಃ ಇನ್ನೊಂದು ಸರ್ಕಾರ ಕಂಟಿನ್ಯೂ ಮಾಡ್ತದೆ, ಅದು ಬೇರೆ ವಿಷಯ. ನಾನೇ ಹೇಳುವುದೀನಿ, ಎಲ್ಲವೂ ನಾನಿರುವಾಗ ಯೋಜನೆಯನ್ನು ಕಾರ್ಯರೂಪಕ್ಕೆ ಮಾಡುವುದು ನಾನೇ, ಅದ ನಂತರ ನಾನು ಅಧಿಕಾರದಿಂದ ಇಳಿದ ನಂತರ ನಾನು ವಿರೋಧ ಮಾಡುವವ ನಾನೇ. ಇದು ರಾಜಕೀಯ ಅಂತ ಪ್ರೇರಿತ ಅಂತ ಹೇಳುದು ಇದನ್ನು ನಾವು ಕಡೆಯದಾಗಿ ಒಂದು ಪ್ರಶ್ನೆ, ಅದೇ ಕಟೀಲ್ ಅವರು ಇಲ್ಲಿ ಮಾಡೋ ಹೋರಾಟವನ್ನ ಅಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಸೋದಿಲ್ಲ. ಇಲ್ಲಿ ಮಾಡೋದಕ್ಕಿಂತ, ಪಕ್ಷ ಸಂಘಟನೆ ಮಾಡೋದಕ್ಕಿಂತ ಜಿಲ್ಲೆಯನ್ನು ಉಳಿಸುವಂತದ್ದು ನಾನು ನೋಡಿ, ನಳಿನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮತ್ತು ನಮ್ಮ ಜಿಲ್ಲೆಯ ಸಂಸದರ ಆದ್ಯ ಕರ್ತವ್ಯ, ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಸಂಸದರಲ್ಲ, ಇಡೀ ಜಿಲ್ಲೆಯ ಜನರಿಗೆ ಸಂಸದರು. ಜಿಲ್ಲೆಯ ಜನರಿಗೆ ಅನ್ಯಾಯ ಆಗುವಾಗ ಬಹುಶಃ ಅದು ಸರ್ಕಾರ ಇರಬಹುದು, ನಮ್ಮ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು ಯಾವುದಿಲ್ಲ, ಅಲ್ಲಿ ದೊಡ್ಡದು ಯಾವುದು ನಮ್ಮ ಜಿಲ್ಲೆಯ ಜನತೆ. ಒಂದು ನಿಮಿಷ, ಪ್ರೆಸ್ ಮೀಟ್ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು, ಅವರ ಹತ್ರ ಕೇಳಿ, ಅವರಿಗೆ ಅದನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಬನ್ನಿ, ನಾನು ಅದನ್ನು ಮರುಕ್ಷಣ ನಿಲ್ಲಿಸ್ತೇನೆ. ಖಂಡಿತ ನೋಡಿ, ನನಗೆ ಅವಕಾಶ, ಅವರಿಗೆ ಆಗೋದಿಲ್ಲ ಅಂತ ಬಿಡಿ, ಅವರಿಗೆ ಆಗೋದಿಲ್ಲ, 100ಕ್ಕೆ 100 ಅದಕ್ಕೆ ಅಲ್ಲಿ ಇವರು ಈಗ ಮಾಡುವಂತ ಇಲ್ಲ. ರಮನಾಥ್ ಇವರು ಹೇಳಿದ್ರು ಆಗೋದಿಲ್ಲ ಅಂತ, ನಿಲ್ಲಿಸೋದು ಯಾವಾಗ? ಖಂಡಿತ ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ನಿಮಗೆ ಕನ್ಫರ್ಮ್ ಇತ್ತು ಹಸಿರು ಪೀಠದಲ್ಲಿ ತಡೆಯಾಜ್ಞೆ ಅಲ್ಲ, ಹಸಿರು ಮಾಡಿದ್ದು ಅಂತ ಒಂದು ನಿಮಿಷ ನೋಡಿ, ಹಸಿರು ಪೀಠದವರು ಯಾರೇ ಹೋಗ್ಲಿ ಅಲ್ಲಿ ತಡೆಯಾಜ್ಞೆ ಸಿಕ್ಲಿಕ್ಕೆ ಅವ್ರು ಏನ್ ಹೇಳಿದ್ದಾರೆ? ಹಸಿರು ಪೀಠದಲ್ಲಿ
ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ತೆಗೆದುಕೊಂಡದಿರದಿರುವುದು ನಿಮ್ಮ ಅಪರಾಧ. ಆದ್ದರಿಂದ ನೀವು ಅದನ್ನು ಮಾಡಬಾರ್ದು ಅಂತ ಹೇಳಿದೆ. ಪರಿಸರ ಇಲಾಖೆಯಿಂದ ಸರಿ, ಅಲ್ಲ ಯಾವುದೇ ಈ ಕಾರಣಕ್ಕೂ ನಾಟಕವೇ ಬೇಡದಿತ್ತು. ಅಲ್ಲ ಯಾವುದೇ ಪಾದಯಾತ್ರೆ ಮಾಡಬೇಕು ಅಂತ ಅಗತ್ಯವಿಲ್ಲ. ಅಗತ್ಯವಿಲ್ಲ. ಅಲ್ಲಿಂದ ಅಲ್ಲಿಂದ ನೋಟಿಸ್ ಮಾಡಿದ್ರೆ ಸಾಕಿತ್ತು. ಅಲ್ಲಿಂದ ನೋಟಿಸ್ ಮಾಡಿದ್ರೆ ಸಾಕಿತ್ತು. ನೋಟಿಸ್ ಮಾಡುವಂತದ್ದು ನಿಲ್ಲಿಸುವಂತದ್ದು. ನಾಟಕವೇ ಬೇಕು. ಅಗತ್ಯವಿಲ್ಲ. ನೋಡಿ ಯಾವುದು ನಾಟಕ ಇದು? ಪಾದಯಾತ್ರೆ ಮಾಡಬೇಕು ಅಂತ ಇರಲಿಲ್ಲ. ಒಂದು ನಿಮಿಷ ಇದು ನಾಟಕವ ಚುನಾವಣೆ ಬರುವ 4 ದಿನ ಇರುವಾಗ ಸರ್, 13,000 ಉಗುರಿನಲ್ಲಿ ಆಗೋದಕ್ಕೆ ಕೊಡಲಿ ತೆಗೆದುಕೊಳ್ಳಬೇಕು. 13,000 ಕೋಟಿ ಅನುದಾನ ಇದೆ. ಉಗುರಿನಲ್ಲಿ ಆಗೋದಕ್ಕೆ ಕೊಡಲಿ ತೆಗೆದುಕೊಳ್ಳಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡಿ. 13,000 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡಿ. ಅಲ್ಲ ಒಂದು ನಿಮಿಷ, ಜರೂರ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಜರೂರಾಗಿ ವೀರಪ್ಪ ಮೊಯ್ಲಿ ಸಿದ್ದರಾಮಯ್ಯನವರು ಭೂಮಿ ಪೂಜೆ ಮಾಡುವುದು ರಾಜ್ಯಕ್ಕೆವಾ? ಜನರ ಕೂಗಿಗೆ ಕರೆ ಕೊಟ್ಟು ಜನರ ಒಟ್ಟಿಗೆ ಜನರಿಗೆ ಆಗುವ ಅನ್ಯಾಯವನ್ನು ನಾವು ಏನ್ ಹೇಳ್ತೇವೆ? ನಾವು ಏನ್ ಹೇಳ್ತೇವೆ? ಯಾವಾಗ ಮುಖಾಂತರ ಯಾವಾಗ ಆಗುತ್ತೆ? ನೋಡಿ, ಯಾವಾಗ ನಾವು ಏನ್ ಹೇಳ್ತೇವೆ? ಜನರ ಹೋರಾಟಕ್ಕೆ ಕೊಳ್ಳೆ ಹೊಡೆದ ನಂತರ ನೀವು ದಿಲ್ಲಿಗೆ ಹೋಗ್ತೀರಾ? ಅಲ್ಲರಿ, ಇಲ್ಲಿ ಇವರ ಅಧಿಕೃತವಾಗಿ ಇವರಿಗೆ ಆದೇಶ ಇಲ್ಲ. ನೋಡಿ ನಾನು ಒಂದು ಮಾಬಲಣ್ಣ, ಮತ್ತೆ ನೀವು ಮಾತಾಡಿ. ಅಧಿಕೃತವಾಗಿ ಇವರಿಗೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ಆದೇಶ ಇಲ್ಲ. ಅನಧಿಕೃತವಾಗಿ ಇವರು ಏನೋ ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಎತ್ತಿನ ಒಳ ಹೋರಾಟ ಸಮಿತಿ ರಾಜ್ಯ ಸರ್ಕಾರ ಎಂಪಿ ಅವರು ಎದ್ದಿದ್ರ? ಎಲ್ಲೂ ಇಲ್ಲ. ಆದ್ರೆ ಹೋರಾಟ ಮಾಡಿದವಾಗ ಮಾತ್ರ ಎದ್ದಿದ್ದಾರೆ. ಇದು ಇವತ್ತಿನ ವಿಶೇಷ. ಒಂದಂತೂ ಸ್ಪಷ್ಟ, ರಾಜಕಾರಣ ಅನ್ನುವಂಥದ್ದು ಪ್ರವೇಶ ಮಾಡಿದೆ ಎತ್ತಿನ ಹೊಳೆ ಯೋಜನೆಯೊಳಗೆ, ಎತ್ತಿನ ಹೊಳೆ ಯೋಜನೆ ವಿರೋಧಿಸಿ ಹೋರಾಟದ ಒಳಗೆ. ಬಟ್ ನೈಜ ಹೋರಾಟಗಾರರು ಯಾರಿದ್ರು ಅವರ ಕೂಗೀಗ ಕೇಳ್ತಾ ಇಲ್ಲ ಅನ್ನುವಂಥ ಆತಂಕ ಕೂಡ ನಮಗಿದೆ. ರಾಜಕೀಯದ ಕಚ್ಚಾಟದ ಒಳಗೆ ಎತ್ತಿನ ಹೊಳೆ ಯೋಜನೆಯ ವಿರೋಧ ಕಳೆದು ಹೋಗ್ತಾ ಇದೆಯಾ ಅನ್ನುವಂಥ ಸಂಶಯ ಕಾಡ್ತಾ ಇದೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ